ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಹಾಗೆಯೇ ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್ ಮತ್ತು ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ನೆನಪಿದೆ ಹಾಗಾದ್ರೆ. ಎಸ್, ಸೊ ದೊಡ್ಡ ಒಂದು ಬ್ರೇಕ್. ಯಾವಾಗ್ಲೂ ಆಬ್ಸೆಂಟ್ ಕ್ಲಾಸಿಗೆ ಅಂತ ಹೇಳಿದ ಹಾಗೆ ಅದಕ್ಕೆ ನೀವು ಸ್ಟಾರ್ಟ್ ಮಾಡ್ತಾ ಇರುವಾಗ ನಾನು ರಿಕಾಲ್ ಮಾಡ್ತಾ ಇದ್ದೆ, ಸಹ ಪ್ರಾಯೋಜಕರು ಈಗ ಲಿಸ್ಟ್ ಹೇಳ್ಬೇಕಂತ ಹೇಳಿ ತುಂಬಾ ಸಮಯದ ನಂತರ ಮತ್ತೊಮ್ಮೆ ಅಡಿಗೆ ಮನೆಗೆ ಬಂದಿದ್ದೇನೆ. ಏನು ಎಷ್ಟು ದಿನ ಆಯ್ತು ಬರದೆ? ದೊಡ್ಡ ರಜೆ ತಕೊಂಡ ಅಂತ ನಾನಲ್ವಾ ಅಡಿಗೆ ಮನೆಯಿಂದ. ಬಟ್ ಎನಿಹೌ ಮತ್ತೊಮ್ಮೆ ಖುಷಿ ಆಯ್ತು ನಮ್ಮ ಸವಿರುಚಿಗೆ ಬಂದು. ಸೊ ಇವತ್ತು ಒಂದು ಸ್ಪೆಷಲ್ ಡೇ ನಮ್ಮ ವೀಕ್ಷಕರಿಗೂ ಹೇಳ್ಬೇಕು ಅಂತ ಹೇಳಿದ್ರೆ. ಸೊ ಏನ್ ಸ್ಪೆಷಲ್ ಡೇ? ಈ ಸ್ಪೆಷಲ್ ಡೇಗೆ ನಾನು ಬರದಿದ್ರೆ ನಾನು ಇವತ್ತಂತೂ ಆಬ್ಸೆಂಟ್ ಆಗ್ಲೇಬಾರ್ದು. ಆಮೇಲೆ ಯಾವಾಗ್ಲೂ ಪರ್ಮನೆಂಟ್ ಆಬ್ಸೆಂಟ್. ಇವತ್ತು ನಾವು 1500 ಎಪಿಸೋಡ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಸೊ 1500 ಒಂದೂವರೆ ಸಾವಿರ ಎಪಿಸೋಡ್ಸ್ಗಳು, 1,500ದಲ್ಲಿ 2 ಡಿಶ್ಗಳದ್ದು 3,000 ಡಿಶ್ಗಳು. ಸೂಪರ್. ಅದು ಕೂಡ ಒಂದು ಪ್ರೋಗ್ರಾಮರ್ ಜೊತೆ ನಾವೆಲ್ಲ ಆಂಕರ್ಸ್ಗಳು ನಮ್ಮ ಟಿವಿಯ ಮುಖಾಂತರ ಅಡುಗೆಯ ಈ ಒಂದು ಜರ್ನಿ 1,500 ಎಪಿಸೋಡ್ಗಳನ್ನು ಪೂರ್ತಿ ಮಾಡಿತ್ತು. ಸೊ ಕಂಗ್ರಾಚುಲೇಷನ್ಸ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಚುಲೇಷನ್ಸ್ ಟು ಯು ಟು. ಸೊ ಯಾಕೆಂತ ಹೇಳಿದ್ರೆ ನಮ್ಮ ರುಚಿ ಟೀಮ್, ನಮ್ಮ ರುಚಿ ಫ್ಯಾಮಿಲಿ ಜೊತೆಗಿದ್ದೀರಿ. ಸೊ ಸುಮ್ಮನೆ ಬಂದು ಹೀಗೆ ಕೂತ್ಕೊಂಡು ಕೋ ಸ್ಪಾನ್ಸರ್ಸ್ ಹೇಳಿದ್ರೆ ಸಾಲದು. ಸೊ ಸೆಲೆಬ್ರೇಷನ್ ಟೈಮ್, ಸೆಲೆಬ್ರೇಷನ್ ಮಾಡಲೇಬೇಕು. ಸೊ ಹಾಗಾದ್ರೆ ನೀವು ಬಂದು ಇಷ್ಟು ದಿನ ಲೇಟ್ ಆಗಿ ಬಂದದಕ್ಕೆ ಒಂದು ಪನಿಷ್ಮೆಂಟ್. ಏನ್ ಪನಿಷ್ಮೆಂಟ್ ಇವತ್ತು? ಸೆಲೆಬ್ರೇಷನ್ ಟೈಮ್ ಅಂತ ಹೇಳಿದ್ರೆ ಸ್ವೀಟ್ ಬೇಕು. ಸ್ವೀಟ್ ನೀವು ಮಾಡ್ಬೇಕು. ಸೊ ನಾನ್ ಮಾಡೋದಕ್ಕಿಂತ ನಾನು ನಿಮ್ಗೋಸ್ಕರ ಇಬ್ರು ಜನರನ್ನ ಅರೇಂಜ್ ಮಾಡಿದ್ದೇನೆ. ಓಕೆ, 1500 ಎಪಿಸೋಡ್ ಅಂತ ಹೇಳಿದ ತಕ್ಷಣ ಈಗ ಇವತ್ತು ನಾನು ಸೆಲೆಬ್ರೇಷನ್ ಎಷ್ಟೋ ದಿವಸದ ನಂತರ ಬಂದೆ. ಸ್ವಲ್ಪ ಅಡಿಗೆ ಮನೆಯದೀಗ ಆ ಕಾರ್ನರ್ ಈ ಕಾರ್ನರ್ ಎಲ್ಲ ನಂಗೆ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಮತ್ತೆ ಇಬ್ಬರನ್ನ ನಾನು ಜನ ಮಾಡ್ಕೊಂಡು ಬಂದಿದ್ದಾನೆ ಇವತ್ತು. ಯಾರಪ್ಪ? ಎಸ್, ನೋಡಿ ಅಲ್ಲಿ ನಮ್ ಕಿಚನ್ ಅಲ್ಲಿ ರೆಡಿ ಇದ್ದಾರೆ ಅವರು. ಅಯ್ಯೋ ದೇವ್ರೆ, ಇವರು ಅಡಿಗೆ ಮಾಡಿದ್ರೆ ಸೊ ತಿನ್ಬಹುದಾ? ಅಲ್ಲ, 3 ತಿಂಗಳ ನಂತರ ಇವರ ಕೈಯಿಂದ ಅಡಿಗೆ ತಿನ್ನೋದು ನಂದು ಒಂದು ಭಾಗ್ಯ. 1,500 ಎಪಿಸೋಡ್ ನ ಇಬ್ರು ಅಡಿಗೆ ಮಾಡ್ತಾರದು, ಅದು ಇನ್ನೂ ಡಬಲ್ ಧಮಾಕ ನಮ್ಗೆ. ಸೌಭಾಗ್ಯ ನಮ್ದು. ಚೂರಾದ್ರು ಅಡಿಗೆ ಮಾಡ್ತೀವಿ ಮ್ಯಾಮ್, ಆ ಲೆವೆಲ್ ಇಲ್ಲ ಮಾಡ್ತೀವಿ. ಚೂರು ಏನಾದ್ರು ನೀವು ತಿಂದು ನೋಡಿ ಆಮೇಲೆ. ಆಕ್ಚುಲಿ ಮೇಡಮ್ ಹೇಳಿದ್ರು ಸ್ವೀಟ್ ಆಗ್ಬೇಕಂತ ಹೇಳಿ. ಸೊ ಸ್ವೀಟ್ ಅಂತ ಹೇಳಿದ ತಕ್ಷಣ ಯಾವಾಗ ಮಾಡೋದು ಸ್ವಲ್ಪ ಸ್ಪೆಷಲ್ ಆಗಿ. ಅಂದ್ರೆ ಏನ್ ಮಾಡ್ತಿದ್ದೀರಿ? ಪಾಯಸ ಮಾಡ್ತೇವೆ. ಪಾಯಸ ಅಲ್ಲ, ಖೀರ್ ಮಾಡೋದ ಇವತ್ತು. ಮೇಡಮ್ ಖೀರ್, ಅದು ಅದ್ರಲ್ಲೇ ಕನ್ಫ್ಯೂಷನ್ ಇದೆ. ಒಬ್ರು ಪಾಯಸ ಹೇಳ್ತಾ ಇದಾರೆ, ಒಬ್ರು ಖೀರ್ ಹೇಳ್ತಾ ಇದಾರೆ. ಇಲ್ಲ, ಅಲ್ಲ, ನಾನು ಮೇಡಮ್ ಗೆ ಭರವಸೆ ಕೊಟ್ಟಿದ್ದೇನೆ. ಇಬ್ರು ನಿಮ್ಮ ಕನ್ಫ್ಯೂಷನ್ ಅನ್ನು ಬಿಟ್ಟು ನಾನು ಮೇಡಮ್ ಗೆ ಒಂದು ಭರವಸೆ ಕೊಟ್ಟಿದ್ದೇನೆ. ಮೇಡಮ್ ನನ್ಗೆ ಹೇಳಿದ್ರು ಅಡಿಗೆ ಮಾಡ್ಲಿಕ್ಕೆ, ನಾನು ಇಬ್ರು ಜನರನ್ನ ಅರೇಂಜ್ ಮಾಡಿ ತಂದಿದ್ದೇನೆ. ನಿಮ್ ಮೇಲೆ ಇದೆ ಯಾವ ರೀತಿ ನೀವು ಸ್ವೀಟ್ ಮಾಡ್ತೀರಾ ಅಂತ. ನೂಡಲ್ಸ್ ಗಿಂತ ಒಂದ್ ಸ್ಟೆಪ್ ಮುಂದೆ ಹೋಗಿದ್ದೇವಲ್ಲ. ಹೌದು, ನೂಡಲ್ಸ್ ತನಕ ಬಂದಿದ್ದಾರೆ. ಆಕ್ಚುಲಿ ನೂಡಲ್ಸ್ ಹೊರಗೇನೆ ಇದ್ದಿದ್ದು, ನೂಡಲ್ಸ್ ಗಿಂತ ಈಗ ಒಂದು ಹೆಜ್ಜೆ ಹೋಗಿದ್ದಾರೆ. ನೋಡೋಣ, ಯಾವಾಗ್ಲೂ ನಮ್ಮ ಅತಿಥಿಗಳು ಬಂದು ಅಡಿಗೆ ಹೇಳ್ಕೊಡುವಾಗ ಸ್ವಲ್ಪ ಆದ್ರೂ ಪ್ರಾಕ್ಟೀಸ್ ಆಗಿರ್ಬೇಕು. ಖಂಡಿತ ನೋಡೋಣ, ಇವತ್ತು ಭಾಗ್ಯವೋ ಅಹೋ ಭಾಗ್ಯವೋ ಗೊತ್ತಿಲ್ಲ, ನೋಡೋಣ. ಅದಕ್ಕಿಂತಲೂ ನಿಮ್ಗೂ ಕೂಡ ಕಂಗ್ರಾಚುಲೇಷನ್ಸ್ 1500 ಎಪಿಸೋಡ್ ತನಕ. ನಮ್ ಕಡೆಯಿಂದ ನಿಮ್ಗೂ ವಿಶಸ್.
ಥ್ಯಾಂಕ್ ಯು ಫಾರ್ 1500 ಈಗ- ಸ್ಪೆಷಲಿ ಟು ಸುಕನ್ಯಾ ಮ್ಯಾಮ್. ಇಲ್ಲಿವರೆಗೆ ಅಡಿಗೆಯಲ್ಲಿ ಹೆಚ್ಚಾಗಿ ಮಿಸ್ಟೇಕ್ ಅಲ್ಲ, ನಮ್ಗೊಂದು ಹೆಡ್ ಮಿಸ್ಟ್ರೆಸ್ ಇದ್ದಾರೆ, ನಮ್ಮ ಪ್ರಿನ್ಸಿಪಲ್ ಇವರು, ನಮ್ಮ ಪ್ರಿನ್ಸಿಪಲ್ ಇವರು. ಸೊ ನಂದು ಈ ಅಡಿಗೆ ಮನೆಯ ಜರ್ನಿ ಸ್ಟಾರ್ಟ್ ಆದದ್ದು ಸುಕನ್ಯಾ ಮೇಡಮ್ ಅವರಿಂದಲೇ. ಅದಾದ ನಂತರ ನಾನು ಸ್ವಲ್ಪ ಅಡಿಗೆ ಕಲ್ತದ್ದು. ಓಕೆ, ಅದಾದ ನಂತರ ನೀವು ಕೂಡ ಅಷ್ಟೇ, ನಾವೆಲ್ಲ ಸ್ಟೂಡೆಂಟ್ಸ್ ಗಳು ನಿಮ್ದು ನಾವು ಅಷ್ಟೇ. ಸ್ವಲ್ಪ ಗತ್ತಲ್ಲಿ ಕೂತ್ಕೊಂಡು ಅಲ್ಲ, ಅದ್ರ ಜೊತೆಗೆ ಇವತ್ತು 1500 ಆಗಿದೆ ಅಂತ ಹೇಳುವಾಗ ಪ್ರಿನ್ಸಿಪಲ್ ಇಂದ ಕೂಡ ನಮ್ಗೊಂದು ಏನಾದ್ರು ಟ್ರೀಟ್ ಬೇಕೇ ಬೇಕಲ್ವಾ? ಹೌದು ಮ್ಯಾಮ್. ಪ್ರೋಗ್ರಾಮ್ ಆದ ಕೂಡಲೇ ಅದೇ treat. ನಾವ್ ಮಾಡೋದು ನಮ್ ಕಡೆಯಿಂದ treat ಇದು ಇವತ್ತು. ನಮ್ ಕಡೆಯಿಂದ ಇವತ್ತು ಖೀರ್ ಮಾಡ್ಕೊಡ್ತೀವಿ, ನಿನ್ ಕಡೆಯಿಂದ ಟ್ರೀಟ್ ಆಗ್ಬೇಕು. Okay. ಓಕೆ ಇವತ್ತು ನಾವು ಖೀರ್ ಮಾಡೋದು ಹೇಗೆ ಅಂತ ಕೂಡ ಹೇಳ್ಕೊಡ್ತಾ ಇದ್ದೇವೆ. ಹೌದಾ? ಆಯ್ತು, ನಾವಾದ್ರೆ ಕೇಳುವ ಹೇಳ್ಕೊಡ್ತೀನಿ ತಯಾರಿಸುವ ವಿಧಾನ. ನೋಡಿ ಮ್ಯಾಮ್. ಹೇಳ್ಕೊಡೋ ಸೀನಿಲ್ಲ, ನೀವು ಹೆಲ್ಪ್ ಮಾಡ್ಬೇಕು ಚೂರಾದ್ರು. ಇಲ್ಲ ಅಟ್ಲೀಸ್ಟ್ ನೀವು ಟೇಸ್ಟ್ ಮಾಡ್ಬೇಕಲ್ಲ, ಆದ ಕಾರಣ ಅದು ಅಲ್ಲ, ಚೂರಾದ್ರು ಟೇಸ್ಟ್ ಮಾಡೋ ತರ ಇದ್ರೆ ಆಯ್ತು, ಅದಷ್ಟೇ ನಾವು ಬೇಡ್ಕೊಳ್ಳೋದು. ಅದೇ ಅಲ್ವಾ? ಅದಕ್ಕೋಸ್ಕರ ನಮ್ಗೆ ರಿಸ್ಕ್ ಬೇಡ. ನಾಳೆ ಪುನಃ ಶೂಟಿಂಗ್ ಇದೆ, ಸೊ ಅದಕ್ಕೋಸ್ಕರ ನಾಳೆ ನಮ್ಮ ರುಚಿ ಆಗ್ಬೇಕಲ್ವಾ? ಸೊ ಆಮೇಲೆ ಏನಾದ್ರು ಎಡಬೆಟ್ಟಾದ್ರೆ Okay. ಅದಕ್ಕೋಸ್ಕರ ನಾ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಗಾಡ್. ಸೊ ಶುರು ಮಾಡಿ, ಖೀರ್ ಅಂತೂ ಶುರು ಆಗ್ಲಿ, ಒಂದು ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ. ಆಲ್ ದ ವೆರಿ ಬೆಸ್ಟ್. ಆಲ್ ದಿ ವೆರಿ ಬೆಸ್ಟ್. ಆಲ್ ದಿ Yes, ವೆರಿ yes. ಬೆಸ್ಟ್. ಸೊ ಬೆಸ್ಟ್ ನಾನು ಲಕ್ ಟು ಅಸ್ ಆಲ್ಸೋ. ಹೌದು, ನಮಗೂ ಕೂಡ ನಾವು ಟೇಸ್ಟ್, ಬಟ್ ನಾನು ಹೆಲ್ಪ್ ಬರ್ತೇನೆ, ಏನು ಟೆನ್ಷನ್ ಮಾಡ್ಬೇಡಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ HM ಗೆ ಏನಾದ್ರು ಮಾಡಿ ಕೊಡ್ಬೇಕಲ್ವಾ, ಪ್ರಿನ್ಸಿಪಲ್ ಏನಾದ್ರು ಮಾಡಿ ಕೊಡ್ಬೇಕು. ಸೊ ನೋಡ 3 ಜನ ಸೇರ್ಕೊಂಡು ಏನ್ ಸೀನಿಯರ್ ಮಾಡ್ತೀವಿ ಸ್ಟೂಡೆಂಟ್ ಇದ್ದಾರೆ, ಸೊ ಅಟ್ಲೀಸ್ಟ್ ಹೌದು, ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವ್ರು. Correct. Okay. ಸ್ಟಾರ್ಟ್ ಮಾಡೋಣ Yes, ನಾವು. yes, yes. ನಿಮ್ಮ Sure, ಆಶೀರ್ವಾದ ಇಲ್ಲಿಂದ. ಆಯ್ತು ಇಲ್ಲಿಂದ ಆಶೀರ್ವಾದ ಇಲ್ಲಿ ನಾನು ನಿನ್ನೆ ಮೊನ್ನೆಲ್ಲ ಹೇಳ್ಕೊಟ್ಟ ತರಾನೇ ಮಾಡಿ. 2-3 ದಿವಸ ಏನೆಲ್ಲ ಪ್ರಾಕ್ಟೀಸ್ ಕೊಟ್ಟಿದ್ದೆ, ಫಾಲೋ ಮಾಡಿದ್ದೇವೆ. ಆಮೇಲೆ 2-3 ದಿವಸದ ಮುಂಚೆ ಏನೆಲ್ಲ ಪ್ರಾಕ್ಟೀಸ್ ಕೊಟ್ಟಿದ್ದೆ ಅದೇ ತರ ಮಾಡಿ. ಆಯ್ತಾ? ಆಕ್ಚುಲಿ ಡಿಕ್ಸನ್ ಅಣ್ಣ ಹೇಳಿದ್ರು ನೀವು ಖೀರ್ ಮಾಡುವಾಗ ಉಪ್ಪು ಹಾಕಿ ತುಂಬಾ ಹಾಕಿ ಅಂತ. ಅಯ್ಯೋ. ಅದೇ follow ಅಲ್ಲ, ನಾನ್ ಹೇಳಿದ ಆಕ್ಚುಲಿ ಖೀರ್ ಮಾಡುವಾಗ ಉಪ್ಪು ಕಡಿಮೆ, ಅದು ಸ್ವೀಟ್ ಅಂತ ಹೇಳಿ. ಸೊ ಅವ್ರಿಗೇನಾ ಸ್ವಲ್ಪ ಪ್ರಾಕ್ಟೀಸ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಸೊ ಆಗಿರ್ಬೇಕು. ಇವತ್ತು ಉಪ್ಪಿಲ್ದೆ ಏನಾದ್ರೂ ಖೀರ್ ತಿನ್ನೋದಕ್ಕೆ ಸಿಗುತ್ತಾ ಅಥವಾ ಸ್ವೀಟೇ ಸಿಗುತ್ತಾ? ಖಂಡಿತ ಸ್ವೀಟ್ ಸಿಗುತ್ತೆ. sweet. 1500 ಸ್ವೀಟ್ ಅಲ್ಲೇ ಮಾಡುವ. ಡಿಕ್ಸನ್ ಅಣ್ಣ ಹೇಳಿದ್ರು ಅಂತ ಹಾಕಲ್ಲ. ಓಕೆ ಓಕೆ. ಹಾಕೋ ರಿಸ್ಕ್ ನಂದಾಯ್ತಾ? ಸೊ ಬೇಡ, ನಾನು ಆ ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ಎಷ್ಟು ಶುರು ಮಾಡಿ. ಓಕೆ. So ಮೊದ್ಲಿಗೆ ಗ್ಯಾಸ್ ಆನ್ ಮಾಡ್ಕೋಬೇಕು. ಕರೆಕ್ಟ್. ಸೊ ಅಡಿಗೆ ಶುರು ಮಾಡ್ಬೇಕಂದ್ರೆ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಬೇಕು. ಯಾವಾಗ್ಲೂ ಗೆಸ್ಟ್ ಗಳು ಇರ್ತಾರಪ್ಪ, ನಮ್ಗೆ ಆಂಕರ್ಸ್ ಏನಿಲ್ಲ, ಸೈಡ್ ಅಲ್ಲಿ ನಿಂತ್ಕೊಂಡು ಈ ತರ ಮಾಡ್ತಾರೆ ಅಂತ ಹೇಳಿ ಇವತ್ತು ಇವರು ಮಾಡ್ತಾರೆ. ಪರವಾಗಿಲ್ಲ, ಮಾಡಿ ಅದು ನಿನ್ನೆ ಮೊನ್ನೆ ಎಲ್ಲ ಏನು ಹೇಳಿದೆ ಅದೇ ತರ ಮಾಡಿ. ಹಾ ಅದೇ ಇಡೋದು. ಪ್ಯಾನ್ಗೆ ಈಗ ಪ್ರಜ್ಞಾ ನಮಿತನ್ಗೆ ಹೇಳ್ಕೊಡ್ತಾ ಇರೋದು, ನಮಿತಾ ಅವ್ರಿಗೆ ಹೇಳ್ಕೊಡ್ತಾ ಕನ್ಫರ್ಮೇಶನ್ ಅಷ್ಟೇ. ಓಕೆ. ಫ್ರೈ ಆಗಿದೆ ಅದು ಆಲ್ರೆಡಿ. ಸೊ ಹಾಲು ಹಾಕೋಣ. ಸ್ವಲ್ಪ ನೀರ್ ಹಾಕ್ಬೇಕು. ಓಕೆ. ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೆ ಅಲ್ವಾ? ಸೊ ಹಾಲು ಕುದಿಸ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬೇಕು. ನೆನ್ಪಿತ್ತು ನಮಿತನ್ಗೆ, ಡೌಟ್ ಇತ್ತ ಅಂತ. ಹಾಲು ಹಾಕಿದ ನಂತರ ನೀರ್ ಹಾಕ್ಬಾರ್ದಾ? ಅದು ಬೇಕಿದ್ರೆ ತೆಳು ಮಾಡೋದಕ್ಕೆ. ಇಲ್ಲಾಂದ್ರೆ ಫಸ್ಟಿಗೆ ನೀರೇ ಹಾಕ್ಬೇಕು. ಅದು ತಳ ಹಿಡಿಯಲ್ಲ ಅಂತ ಹೇಳಿ ಅಷ್ಟೇ, ಸ್ವಲ್ಪ ಸಾಕು. ಸೊ ಈ ತರದ್ದು ಎಷ್ಟೋ ಟೆಕ್ನಿಕ್ಸ್ ಗಳು ನಮ್ದು ಗೆಸ್ಟ್ ಗಳು ಬಂದಾಗ್ಲೂ ಎಲ್ಲ ಹೇಳ್ತಾ ಇದ್ರು. ಉಪ್ಪು ಹಾಕಿದ್ರೆ ನೀರುಳ್ಳಿ ಬೇಗ ಬೇಯುತ್ತೆ, ನೀರ್ ಹಾಕಿದ್ರೆ ತಳ ಹಿಡಿಯಲ್ಲ. ಸೊ ಈ ಸಂದರ್ಭದಲ್ಲಿ ನಾವು ಗೆಸ್ಟ್ ಗಳನ್ನು ಕೂಡ ನೆನಪಿಸ್ಕೊಳ್ಬೇಕು. ಎಕ್ಸಾಕ್ಟ್ಲಿ. ಅದರಲ್ಲೂ ಕೂಡ ಅದೆಷ್ಟೋ ಗೆಸ್ಟ್ಗಳು ಬಂದು ಅವರ ಒಂದು ಕೈ ರುಚಿ ತೋರಿಸಿದಾರಲ್ಲ, ಅದರಲ್ಲೂ ಕರ್ನಾಟಕದಾದ್ಯಂತ ಅಲ್ಲ, ಬೇರೆ ಬೇರೆ ಕಡೆಯಿಂದ. ನನ್ಗೆ ನೆನಪಿದೆ ಆ್ಯಕ್ಚುಲಿ, ಇದು ಹೇಳಬೇಕು ಅಂತ ಹೇಳಿದ್ರೆ ಹಿಂದಿ ಮಾತಾಡುವಂಥವ್ರು, ಬಿಹಾರೀಸ್, Okay. ಅವ್ರು ತುಂಬ ಇಂಟ್ರೆಸ್ಟ್ ಇತ್ತು. ಅವರು ನಾನೊಂದ್ಸರಿ ಮಾಡ್ಬೋದಾ, ಬಟ್ ನನಗೆ ಕನ್ನಡ ತುಳು ಎರಡೂ ಬರಲ್ಲ ಲ್ಯಾಂಗ್ವೇಜ್ Okay, okay. ಅಂತ ಹೇಳ್ತಾ ಇದ್ರು. ಸೊ ಬನ್ನಿ ಮೇಡಮ್, ಬನ್ನಿ, ನಮಗೆ ಅಡಿಗೆ ಒಂದು ಮಾಡಿ ತೋರಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಹಿಂದಿಯಲ್ಲಿ ಅದೆಷ್ಟೋ ಎಪಿಸೋಡ್ಸ್ ಮಾಡಿದುಂಟು. ಓ, ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ. ಇನಿಷಿಯಲ್ ಸ್ಟೇಜ್ ಅಲ್ಲ, ಈ ಒಂದು ಹೌದು, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಈ ಒಂದು ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ನಾವು ಅದು ಎಷ್ಟು ಅಡಿಗೆಗಳನ್ನು ನೀವು ಆಗಲೇ ಹೇಳಿದ್ರಿ, 3000 ರೆಸಿಪೀಸ್ ಮಾಡಿದ್ದೀವಿ. ಅದರಲ್ಲಿ ಬಿಹಾರಿ, ಸೊ ಲಿಟ್ಟಿ ಚೌಕ, ಆ ಹೆಸರು ನನಗೆ ಇನ್ನೂ ನೆನಪಿದೆ. ಅಂಡ್ ಆ ಟೇಸ್ಟ್ ಇದೆಲ್ಲ ಆಹಾ ಸೂಪರ್. ನನ್ಗೂ ಕೆಲವೊಂದು ನೆನಪಿದೆ. ಈ ಉತ್ತರ ಕರ್ನಾಟಕದ ಕೆಲವೊಂದು ಡಿಶಸ್ ಅನ್ನು ಇಟ್ಕೊಂಡು ಬರ್ತಾ ಇದ್ರು. ಅಂದ್ರೆ ವೆರಿ ಸಿಂಪಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ ಗಳು, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಗಳನ್ನು ಬಳಸ್ಕೊಂಡು ಆ ಒಂದು ರಿಚ್ ಟೇಸ್ಟ್ ಇದೆ ಅಲ್ವಾ, ನಿಜವಾಗ್ಲೂ ವಿ ನೀಡ್ ಟು ಗಿವ್ ದ ಗ್ರಾಟಿಟ್ಯೂಡ್. ನಾವು ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲ ಗೆಸ್ಟ್ ಗಳಿಗೆ, ಯಾಕಂದ್ರೆ 1500 ಎಪಿಸೋಡ್ ಆಗಿದೆ ಅಂತ ಹೇಳಿದ್ರೆ ಗೆಸ್ಟ್ ಗಳು ಬಂದಿದ್ರಿಂದ ಅಲ್ವಾ. ಎಕ್ಸಾಕ್ಟ್ಲಿ. ಅವರ ಸಮಯವನ್ನ ನಮಗೋಸ್ಕರ ಕೊಟ್ಟು ಬಂದಿರ್ತಾರಲ್ಲ,
ಅದಕ್ಕೂ ಕೂಡ ನಾವು ಚಿರಋಣಿ ಅಂತ ಹೇಳ್ಬೇಕು. ಎಕ್ಸಾಕ್ಟ್ಲಿ, ಸೂಪರ್. ಇವ್ರು ಮಾತಲ್ಲೇ ಇಲ್ಲ, ಅದು ಬಿಸಿ ಆಗಿಲ್ಲ. ಬಿಸಿ ಹಾಲ್ ಬಿಸಿ ಹಾಲು ಹಾಕಿದ್ರಾ? ಅದು ಹಾಕಿದ್ವಿ. ಸೊ ನೀರ್ ಹಾಕಿದ್ಮೇಲೆ ಹಾಲು ಹಾಕಿದ್ರಿ, ಮತ್ತೆ ಪುನಃ ನೀರ್ ಹಾಕಿದ್ರ? ಇಲ್ಲ. ಅಷ್ಟೇ, ದಪ್ಪ ಹಾಲು ಇರ್ಲಿ ಸಾಕು. ಸೊ ಒಳ್ಳೆ ರಿಚ್ ಖೀರ್ ಬೇಕಲ್ವಾ? 4 ಜನಕ್ಕೆ ಮಾತ್ರ. ಇಲ್ಲಾದ್ರೆ ತೆಳು ಅಲ್ಲ, ನಾವು ಹೇಳಿದ್ದು ಖೀರ್ ಈ ಶೇಮೆದ್ದು ಏನು ಜ್ಯೂಸ್ ತರ ಹಾಕ್ಬಾರ್ದು, ಸ್ವಲ್ಪ ದಪ್ಪದಲ್ಲೇ ಆಗ್ಲಿ. ಅದೇ ತುಳೋಲ್ ಹೇಳ್ತಾರಲ್ಲ, ನಿರ್ಪಟ್ ಆಗ್ಬಾರ್ದು. ಅದಕ್ಕೆ ಹಾಲಿಗೆ ಅಷ್ಟೇ ನೀರೇ ಹಾಕಿಲ್ಲ, ಸ್ಟಾರ್ಟಿಂಗ್ ಮಾತ್ರ ಹಾಕಿ. ಹಾಗೆ ನೀವಿಬ್ರು ಏನಾದ್ರು ಟಿಪ್ಸ್ ಕಲ್ತ್ರ ಏನು ನಮ್ಮ ಗೆಸ್ಟ್ ಇಂದ? ನಾನೊಂದು ಟಿಪ್ಸ್ ಅಂತ ಕಲ್ತಿದ್ದೀನಿ ಒಂದು ಗೆಸ್ಟ್ ಇಂದ. ಅದು ಮ್ಯಾಮಿಗೆ ಆಕ್ಚುಲಿ ಅದು ನಾರ್ಮಲ್ ಆಗಿರ್ಬೋದು, ಬಟ್ ನಂಗೆ ಅಂತೂ ಟಿಪ್ಸ್ ಆಗಾಯ್ತು. ಈ ಗೋಡಂಬಿನ ಮೊಸರಲ್ಲಿ ನೆನೆ ಹಾಕಿ ಆಮೇಲೆ ಬಿರಿಯಾನಿಗೆ ಹಾಕುವಂಥದ್ದು, ಗ್ರೈಂಡ್ ಮಾಡಿ. ಅದೇನೋ ನನಗೆ ಟೇಸ್ಟ್ ಅಲ್ಲಿ ತುಂಬಾ ವೆರೈಟಿ ಬಂದಿದೆ ಅದು ಆಕ್ಚುಲಿ ನೀವು ಹೇಳ್ತಿರಲ್ಲ, ನನಗೆ ಇಲ್ಲ ಕೆಲವೊಂದು ನಮ್ಮ ಅದೇ ಆಗ್ಲೇ ದಿಕ್ಸನ್ ಹೇಳಿದಾಗೆ ಅವರೊಂದೊಂದು ಟಿಪ್ಸ್ ಕೊಡ್ತಾರಲ್ಲ, ಅದನ್ನ ನಾವು ಕೂಡ ಪ್ರತಿನಿತ್ಯದಲ್ಲಿ ಅದನ್ನ ಯೂಸ್ ಮಾಡುವಾಗ ಕುಕಿಂಗ್ ಕೂಡ ಬೇಗ ಆಗುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ನಿಮ್ದು ಎಷ್ಟು ಒಳ್ಳೆ ಅಡುಗೆ ಅಲ್ವಾ ಅಂತ ಹೇಳುವಾಗ ಮನ್ಸಲ್ಲಾಗ್ತಾ ಇರುತ್ತೆ ಅದು ಅವ್ರು ಹೇಳ್ಕೊಟ್ಟಿದ್ದು. ನನ್ಗೊಂದು ವಿಷಯ ನೆನಪಿದೆ, ಒಮ್ಮೆ ಒಬ್ರು ಶೆಫ್ ಬಂದಿದ್ರು ಅಂತ ಕಾಣುತ್ತೆ, ಬೆಂಗಳೂರಿಂದ ಬಂದಿದ್ರು. ಸೊ ಅವ್ರು ಬಂದಾಗ ನನ್ಗೊಂದು ಅದರಲ್ಲಿ ಕೀರ್ತನ್ ಕೀರ್ತನ್ ಅವರು ಒಂದು ಜೀರಾ ರೈಸ್ ಮಾಡಿದ್ರು. ಅದರಲ್ಲಿ ಹೇಳಿದ್ರು, ಆದ್ರೆ ನಮ್ ಕುಕಿಂಗ್ ಅಲ್ಲಿ ಮಾಡುವಾಗ ತುಂಬಾ ಪೇಶನ್ಸ್ ಬೇಕು, ಆ ಪ್ರತಿಯೊಂದು ರೈಸ್ ಕೂಡ ವಾಲ್ ನೋಡ್ತಾ ಇರ್ಬೇಕು ಅಂತ ನೆನಪಿದೆ ನನ್ಗೆ. ಸೊ ನಾನ್ ಪ್ರತಿ ಸಲ ಮನೆಯಲ್ಲಿ ನನ್ನ ಅಮ್ಮ ಅಡುಗೆ ಮಾಡಿದಾಗ ಹೇಳ್ತಾ ಇದ್ದೆ, ನಮ್ಮ ಮನೆದು ರೈಸ್ ವಾಲ್ ನೋಡ್ತಾ ಇದೆಯಾ ನೋಡ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ಸೀಲಿಂಗ್ ನೋಡ್ಬೇಕು ಅಂದ್ರೆ ಬರೀ ಸೀಲಿಂಗ್ ನೋಡ್ಬೇಕಂದ್ರೆ ಎದ್ದು ನಾನು ಇಲ್ಲಿದ್ದೀನಿ ಅಂತ ನೋಡಲ್ಲ. ಅಂದ್ರೆ ಅವ್ರು ಕೊಟ್ಟ ಟಿಪ್ಸ್ ಅಂದ್ರೆ ದಟ್ ಈಸ್ ಅ ಪ್ರಾಪರ್ ವೇ ಆಫ್ ಕುಕಿಂಗ್ ಅಂತ. ಅಂದ್ರೆ ಅದಿಷ್ಟು ಬೆಂದ್ರೆ ಆ ಒಂದು ರೈಸ್ ಏನಿದೆ ಅದು ಪ್ರಾಪರ್ ರೈಸ್ ಎಲ್ಲವೂ ಮೇಲೆ ನೋಡ್ತಾ ಇರುತ್ತೆ. ಆಕ್ಚುಲಿ ಅವ್ರು ಆ ದಿವಸ ಕುಕ್ ಮಾಡಿದಾಗ ಆತರ ಇತ್ತು, ಅದು ಹಾಗಾಗುತ್ತೆ ನಿಜವಾಗ್ಲೂ. ರೈಸ್ ಟ್ರೈ ಮಾಡಿ ಆ ಎಪಿಸೋಡ್ ಅನ್ನ ಕೂಡ ನೋಡಿ. ಅದ್ ನಾವು ಹೇಳಿದ್ರೆ ನೀವು ಎಪಿಸೋಡ್ ನೋಡಲ್ಲ, ಗೊತ್ತಿಲ್ಲ ನಂಗೆ. ರೈಸ್ ನಾರ್ಮಲ್ ಫ್ಲಾಟ್ ಇರಲ್ಲ, ಉದ್ದಕ್ಕೆ ನಿಲ್ಲುತ್ತೆ. ಹಾಗಾದ್ರೆ ಅದು ಕುಕ್ ಆಗ್ತಾ ಬಂದಾಗ ಅದರ ಡೈರೆಕ್ಷನ್ಸ್ ಎಲ್ಲ ಅಪ್ವರ್ಡ್ಸ್ ಇರುತ್ತೆ, ಸೊ ಮೇಲೆ ನೋಡ್ತಾ ಇರುತ್ತೆ. ಅದು ಹೇಗೆ ಅಂತ ಹೇಳ್ಬೇಕಂದ್ರೆ ಈ ಎಪಿಸೋಡ್ಸ್ ಅನ್ನೆಲ್ಲ ನಾವೆಲ್ಲ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸೊ ಈ ಎಪಿಸೋಡ್ಸ್ ಅನ್ನೆಲ್ಲ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸೊ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿರ್ತೇವೆ, ನಮ್ಮ ಟಿವಿಯ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಸೊ ಎಲ್ಲ ಎಪಿಸೋಡ್ಸ್ ಅನ್ನ ಅಲ್ಲಿ ಒಂದ್ಸರಿ ರಿವ್ಯೂ ಮಾಡ್ತಾ ಇದ್ರೆ ಎಷ್ಟೋ ರೆಸಿಪೀಸ್ ಸಿಗುತ್ತೆ. ಇದು ಒಂದೆರಡು ಟಿಪ್ಸ್ ಅಂತದ್ದು ಎಷ್ಟೋ ಟಿಪ್ಸ್ ಗಳಿದೆ, ಮೇಡಮ್ ಇದ್ದಾಗ ಆಗಿರುವಾಗ, ನೀವಿರುವಾಗ ಆಗಿರ್ಬೋದು. ಸೊ ರಿಯಲಿ ನಾವು ನಮ್ಮ ಗೆಸ್ಟ್ ಗಳು 1500ರಲ್ಲಿ ಕೊಟ್ಟಂತದ್ದು ಎಷ್ಟೋ ಟಿಪ್ಸ್ ಗಳಿರ್ಬೋದು. ಸೊ ದಟ್ ಈಸ್ ಸಮಥಿಂಗ್ ಗ್ರೇಟ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಎಪಿಸೋಡ್ ನಾವು ತುಂಬಾ ಮಿಸ್ ಮಾಡ್ಕೊಂಡಿದೀವಿ, ಅದರಲ್ಲಿ ನೋಡಿದ್ರೆ ಸೊ ದಿಕ್ಸನ್ ತುಂಬಾ ಅಡಿಗೆ ಕಲ್ತ್ರು. ಈಗ ಅವ್ರು ಹೇಳ್ತಾ ಇರೋ ನಾನು ಅವರನ್ನೇ ನೋಡ್ತಾ ಇದೀನಿ, ಓ ನೆನ್ಪಿದೆ. ಸೊ ರೈಸ್ ಎಲ್ಲ ತುಂಬಾ ಕಲಿತೆ. ಅಂದ್ರೆ ಆಕ್ಚುಲಿ ಇಲ್ಲಿ ಬಂದ ನಂತರ ಮೊದಲು ನಾನು ಅಡಿಗೆ ಕೋಣೆಗೆ ಹೋಗ್ತಾ ಇರ್ಲಿಲ್ಲ, ಬಟ್ ಈಗ ಸ್ಪೆಷಲಿ ಈ ಮಳೆಗಾಲದ ಟೈಮಲ್ಲೆಲ್ಲ, ಆ ಟೈಮಲ್ಲೆಲ್ಲ ಡೈಲಿ 4 ಎಪಿಸೋಡ್ 5 ಎಪಿಸೋಡ್ಸ್ ಗಳು ಶೂಟ್ ಮಾಡ್ತಾ ಇದ್ವಿ ಒಮ್ಮೊಮ್ಮೆ. ಸೊ ಹಾಗಿರುವಾಗ ಡೈಲಿ ಏನಾದ್ರೂ ತಿಂತಾ ಇರುವಾಗ ಮನೆಗೆ ಹೋಗಿ ಊಟ ಮಾಡೋ ಮನಸ್ಸೇ ಬರ್ತಾ ಇರ್ಲಿಲ್ಲ, ನಮ್ಮ ಟಿವಿ ಎಲ್ಲ ಊಟ ಕೊಡ್ತಾ ಇತ್ತು. ಅಂದ್ರೆ ಇಷ್ಟೆಲ್ಲ ಟೇಸ್ಟಿ ರೆಸಿಪಿ ಆಗುವಾಗ ಒಂದ್ಸರಿ ನಾವು ಕೂಡ ಅಲ್ಲೇ ಬಂದು ಟೇಸ್ಟ್ ನೋಡ್ತಾ ಇದ್ವಿ. ಸೊ ಅಲ್ಲಿ ಕೆಲವು ಸರಿ ಆ ಒಂದು ಘಮ ಬರ್ತಾ ಇರುತ್ತಲ್ಲ, ಸೊ ಕ್ಯಾಮ್ರಾದ ಹಿಂದೆ ಕೂತಿರುವಾಗ ಯಾವಾಗ ಮುಗಿಸ್ತಾರೆ ಒಂದ್ಸರಿ ತಿನ್ಬೇಕು ಅನ್ಸ್ತಾ ಇರುತ್ತೆ. ಮೇಡಮ್ ನಿಮ್ಗೆ ಯಾವತ್ತಾದ್ರೂ ಅಂದ್ರೆ ನೀವು ಜಾಸ್ತಿಯಾಗಿ ನಮ್ ಮುಂದೆ ಕುತ್ಕೊಂಡು ಏನಾದ್ರು ಡೈರೆಕ್ಟ್ ಮಾಡ್ತಾ ಇದ್ದೀರಾ, ಸೊ ಇಲ್ಲಿ ಅಡಿಗೆ ಆಗ್ತಾ ಇರುವಾಗ ವಾವ್ ಇದು ಅಡಿಗೆ ಚೆನ್ನಾಗಿತ್ತು, ನಾನೇ ಇದು ಹೋಸ್ಟ್ ಮಾಡ್ಬೇಕಿತ್ತು ಅಂತ ಆಗ್ತಾ ಇತ್ತಾ? ತುಂಬಾ ಸರಿಯಾಗಿದೆ. ಕೆಲವೊಂದು ಎಪಿಸೋಡ್ಸ್ ತುಂಬಾ ಚೆನ್ನಾಗಿ ಬರುವಾಗ ಸೊ ಜೆಲಸ್ ಫೀಲ್ ಒಮ್ಮೆದ್ರು ಟೇಸ್ಟ್ ನೋಡ್ಬೇಕಿತ್ತಲ್ವಾ ಅಂತ ಹೇಳಿ. ಸೊ ಅದು ಒಂದ್ಸರಿ ಖುಷಿನೂ ಅನ್ಸುತ್ತೆ. ಆಮೇಲೆ ಆ ಎಪಿಸೋಡ್ ಅಲ್ಲಿ ನಾನು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಬಿಸಿ ಆಯ್ತು. ನೆಕ್ಸ್ಟ್ ಶಾವಿಗೆ ಡೈರೆಕ್ಟ್ ಹಾಕೋದಲ್ವಾ? ಇದಕ್ಕೆ ಶಾವಿಗೆ ಫಸ್ಟ್ ಹಾಕೋದಿಲ್ಲ, ಸಕ್ಕರೆ ಹಾಕ್ಬೇಕು. ಇದನ್ನೇ ಕಲ್ಸಿದ್ದು ನೀವು? ಸಕ್ಕರೆ ನಾನು ಹೇಳಿದ್ದೆ, ಅವರು ಸ್ವೀಟ್ ಎಂಬುದೇ ಮರೆತು ಬಿಟ್ಟಿದ್ದಾರೆ. ಫಸ್ಟ್ ಸಕ್ಕರೆ ಹಾಕಬೇಕು. ಫುಲ್ ಹಾಕ್ಬೇಕಾ? ಇಲ್ಲ, ಸ್ವೀಟ್ಗೆ ತಕ್ಕಂತೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ರುಚಿಗೆ ತಕ್ಕಷ್ಟು ಸಕ್ಕರೆ. ಆ 1 ಆ 2 ಆ 3 ಅಂತ ಹೇಳಿ ಹಾಕಿ. ಈಗ ಅವರಿಗೆ ಕನ್ಫ್ಯೂಷನ್ ಎಷ್ಟು ಹಾಕ್ಲಿ ಚಮಚ ಅಂತ ಹೇಳಿ. ಸ್ವೀಟ್ ಆದ್ರೂ ಪರವಾಗಿಲ್ಲ, ಸ್ವೀಟ್ ಅಲ್ವಾ? ಸ್ವೀಟ್ ತಿಂತಿರಲ್ಲ ಮ್ಯಾಮ್ ಜಾಸ್ತಿ ಆದ್ರೂ? ನಾನ್ ಸ್ವೀಟ್ ತಿಂತಿಂದೆ ಹೀಗಾಗಿದ್ದು. ಹಾಕ್ಬೇಕಾ? 1 ಸ್ಪೂನ್ ಹಾಕಿ ಆಮೇಲೆ ಟೇಸ್ಟ್ ನೋಡೋಣ. ಮೆಲ್ಟ್ ಆದ್ರೆ ಜಾಸ್ತಿ ಆದ್ರೆ ನಮಿತನ್ಗೆ ಬೈಗಳ, ಜಾಸ್ತಿ ಆದ್ರೆ ಕರೆಕ್ಟ್ ಆಗಿ
ಮೈಸೂರು ಪಾಕ್ ತರನೇ ಆಗುತ್ತಾ ಅಂತ, ಅದು ಇಷ್ಟು ಸಕ್ಕರೆ ಪಾಕ ಆಗ್ಲಿಕ್ಕಿಲ್ಲ ಅಲ್ಲ. ಇದು ಆಮೇಲೆ ಗಟ್ಟಿ ಆಗುತ್ತಾ? ಗಟ್ಟಿ ಆದ್ರೆ ಜಾಸ್ತಿ ಆಗ್ಬೋದು ಸಕ್ಕರೆ. ಅದು ಸ್ವಲ್ಪ ಖೀರಿಗೆ ಸ್ವಲ್ಪ ಗಟ್ಟಿ ಆಗ್ಬೇಕು, ಇದು ಸಕ್ಕರೆ ಇದು ಕರಗಬೇಕು. ಅದಕ್ಕೆ ಸ್ವಲ್ಪ ಸೌಟ್ ಸ್ಪ್ಯಾಟಲ್ ಹಾಕಬೇಕು, ತಿರುಗಿಸ್ಬೇಕು. ಈಗಲೇ ತಿರುಗಿಸುದಾ? ತಿರುಗಿಸಿ ಈಗಲೇ ತಳ ಹಿಡಿದ್ಮೇಲೆ ಏನಾದ್ರು ತಿರುಗಿಸ್ತಾರೆ. ಅದೇ ಸೊ ನೀವು ಹೆದರಿಕೆಯಲ್ಲಿ ಮಾಡಬೇಡಿ, ನೀವು ಮಾಡ್ತಾ ಹೋಗಿ, ಅದು ತೊಂದ್ರೆ ಇಲ್ಲ. ಹೆದರಿಕೆ ಇಲ್ಲ, ಬಿಕಾಸ್ ನಮ್ಮವರೇ ಅಲ್ವಾ ತಿನ್ನೋದು, ಟೇಸ್ಟ್ ಮಾಡೋದು. ಆಮೇಲೆ ನಾವು ಚೆನ್ನಾಗಿ ಮಾಡ್ತೇವೆ ಅಡಿಗೆ. ನಾಳೆ ಎಪಿಸೋಡ್ ಕೂಡ ಇದೆ ಮತ್ತೆ ಹಾಗೆ. ಎಲ್ಲ ಕರೆಕ್ಟ್ ಬಂದ್ರೆ ಯಾರಿಗೆ ಪ್ರಶಂಸೆ? ಅಂದ್ರೆ ಪ್ರಾಕ್ಟೀಸ್ ಕೊಟ್ಟವರಿಗೆ, ಕರ್ಕೊಂಡು ಬಂದವರಿಗೆ. ಪ್ರಾಕ್ಟೀಸ್ ಕೊಟ್ಟವರು ಏನು ಇಲ್ಲಿ ಅವರು ಪದೇ ಪದೇ ಈ ಕಡೆ ತಿರುಗಿ ನೋಡ್ತಾ ಇದ್ದಾರೆ. ಅಂದ್ರೆ ಫಸ್ಟ್ ನೀವು ಹೇಳಿ, ಡಿಕ್ಸಂಗೆ ನಿಜವಾಗ್ಲೂ ಅಡಿಗೆ ಬರುತ್ತಾ? ಖಂಡಿತ ಬರುತ್ತೆ. ಫಾರ್ ಬೆಟರ್ ನಿಮ್ಮಿಬ್ಬರಿಗಿಂತ. ನನ್ಗನ್ಸುತ್ತೆ ಒಂದು 600-700 ಎಪಿಸೋಡ್ ಅಲ್ಲಿ ಏನೂ ಗೊತ್ತಿರ್ಲಿಲ್ಲ ನಂಗೆ. ಮಿಕ್ಸಿ ಯಾವ ತರ ಇಡೋದು ಅಥವಾ ಯಾವ್ದಕ್ ಯಾವ ವೆಸಲ್ ಕೊಡ್ಬೇಕು ಏನು ಗೊತ್ತಿರ್ಲಿಲ್ಲ. ಎಲ್ಲ ಕ್ರೆಡಿಟ್ ಮೇಡಮ್ಗೆ ಹೋಗುತ್ತೆ. ನಾನು ಅಡಿಗೆ ಕಲ್ತಿದ್ದೇನೆ ಅಂತ ಹೇಳಿದ್ರೆ ನಮ್ಮ ರುಚಿ ಮತ್ತು ಸುಕನ್ಯಾ ಮೇಡಮ್ಗೆ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಾನು ಕಲ್ತೇ ಇರ್ಲಿಲ್ಲ ಏನು. ಬಟ್ ಈಗ ಏನಾದ್ರೂ ಹೇಳಿದ್ರೆ ಮಾಡ್ತೇನೆ ಅನ್ನೋ ಒಂದು ಧೈರ್ಯ ಇದೆ. ಅವರಲ್ಲೂ ಕಳಿಸ್ತೀನಿ. ಈಗೆಲ್ಲ ಕುತ್ಕೊಂಡೆಲ್ಲ ಬ್ಲಫ್ ಬಿಡ್ತಾ ಇದಾರಲ್ಲ, ಅಲ್ಲಿ ಹೋಗಿ ಮಾಡ್ತಾರ ಇಲ್ವಾ ಅಂತ ಗೊತ್ತಾಗುತ್ತೆ. ಬಟ್ ನಾ ಹೇಳ್ಬೇಕು ಅಂತ ಹೇಳಿದ್ರೆ ನಿಮ್ಮಿಬ್ಬರಿಗಿಂತ ಫಾರ್ ಬೆಟರ್. ಆಕ್ಚುಲಿ ಕೋಲ್ ಕೊಟ್ಟು ಬಿಟ್ಟು ನಿಂದ ನೀವೇ ಆಕ್ಚುಲಿ. ಸೊ ನಾವ್ ಯಾವಾಗ್ಲೂ ಹೇಳ್ತಾ ಇದ್ದೆ, ಇದಕ್ಕಿಂತ ದಿಕ್ಸನೆ ಪರವಾಗಿಲ್ಲ, ಈ ಹುಡುಗಿಲಿ ಏನ್ ಬರಲ್ಲ ಅಂತ ನೋಡ್ಬೇಕು. ಅಂದ್ರೆ ಯಾವ್ದಕ್ಕೆ ಹೇಳ್ತಾ ಅಂತ ಹೇಳಿದ್ರೆ, ಎಷ್ಟೋ ಸಲ ನಂತರನೇ ಬ್ಯಾಚುಲರ್ಸ್ ಗಳು ಅಡಿಗೆಗೆ ಬಂದಿದ್ದಾರೆ. ತುಂಬಾ ಜನ ಈ ಅಡಿಗೆ ಗೊತ್ತಿಲ್ಲದೆ ಫಸ್ಟ್ ಅಟೆಂಪ್ಟ್ ಮಾಡ್ಲಿಕ್ಕೋಸ್ಕರನು ಬಂದಿದ್ದಾರೆ. ಆಗ ಏನಾಗಿದೆ ಅಂತ ಹೇಳಿದ್ರೆ, ಈ ಕಡೆ 50-50 ಅಡಿಗೆ ಗೊತ್ತಿರೋನು ನಾನು, 50-50 ಅಡಿಗೆ ಗೊತ್ತಿರುವವರು ಅವರು. ಸೊ 50-50 ಅಲ್ಲಿ ಆಗ್ತಾ ಇತ್ತು. ಬಟ್ ಎನಿ ಹೌ ಮ್ಯಾನೇಜಬಲ್. ಯಾಕಂದ್ರೆ ಕೊನೆಗೆ ಟೇಸ್ಟ್ ನೋಡ್ತಾ ಏನಿದ್ರು ಅವಾಗ ಅಲ್ಲಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವಲ್ಲಿ ಮ್ಯಾನೇಜ್ ಮಾಡದಿದ್ರೆ ಆಮೇಲೆ ನೀವು ಟೇಸ್ಟ್ ನೋಡ್ಬೇಕಲ್ಲ. ಅದಕ್ಕೆ ನೀವು ಕೂಡ ಸ್ವಲ್ಪ ಸ್ವಲ್ಪ ಅಲ್ಲಿ ಅಡಿಗೆ ಕಲೀರಿ ಅಂತ. ಆಕ್ಚುಲಿ ನೀವೆಲ್ಲ ಅಡಿಗೆ ಕಲ್ತ್ರೆ ನಿಮ್ಮ ಅಮ್ಮಂದ್ರೆಲ್ಲ ನನಗೆ ಥ್ಯಾಂಕ್ ಮಾಡ್ತಾರೆ. ಅಬ್ಬಾ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನನ್ನ ಮಕ್ಕಳು ಅಡಿಗೆ ಕಲ್ತ್ರು ಅಂತ. ಅದನ್ನ ನಿಜವಾಗ್ಲು ನನ್ನಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಅಟ್ಲೀಸ್ಟ್ ಒಂದ್ ಚೂರಾದ್ರೂ ಬಂದಿರೋದು ಸುಕನ್ಯಾ ಮ್ಯಾಮಿಂದ ನಿಮ್ಗೆ. ಸೊ ಈಗ ಅದು ಕರೆಕ್ಟಾ? ಕರೆಕ್ಟ್. ನಾವು ಟೇಸ್ಟ್ ನೋಡೋಣ ಒಮ್ಮೆ. ನೋಡಿ ಮೇಡಮ್. ಅದ್ರ ಜೊತೆಗೆ ಈಗ ಫಸ್ಟ್ ಎಪಿಸೋಡ್ ಇಂದ 1500 1.5 ಎಪಿಸೋಡ್ಗಳ ಜೊತೆ ಕಂಟಿನ್ಯೂಸ್ ಆಗಿ ನೀವಿದ್ರಿ. ಅಂದ್ರೆ ನೀವು ಅದರ ಬಿಹೈಂಡ್ ಸ್ಕ್ರೀನ್ ಅಲ್ಲಿ ಆಗಿರ್ಬೋದು, ನಮ್ಮ ಟಿವಿ ಬೆಳೆದ. ಸೊ ನಿಮ್ಗೆ ಹೇಗೆ ಅನಿಸಿತ್ತು ಮೇಡಮ್? ಅಂದ್ರೆ 1,500 ಒಂದನೇ ಎಪಿಸೋಡ್ ಮತ್ತು 1,500 ಎಪಿಸೋಡ್ ನಡುವಿನ ಜರ್ನಿ ಅದು? ಆಕ್ಚುಲಿ ಇದು ಸ್ಟಾರ್ಟ್ ಆಗುವಾಗ ಅಂತ ಹೇಳಿದ್ರೆ ನನಗೊಂದು ಚಾಲೆಂಜ್ ಕೊಟ್ಟಾಗೆ. ಅಂದರೆ ಸೊ ಈ ಸ್ಪಾನ್ಸರ್ಸ್ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರು ಬಂದಾಗ ನನಗಿದು ಮಾಡೋಕ್ಕಾಗುತ್ತಾ ಏನಂದರೆ, ಡೈರೆಕ್ಟಾಗಿ ಸ್ಪಾನ್ಸರ್ಸ್ ಹತ್ರ ಅದೇ ಫಸ್ಟ್ ಟೈಮ್ ನಾನು ಮಾತಾಡಿದ್ದು. ಸೊ ನಾನೊಂದು ಅವ್ರ ಹತ್ರ ಮಾತಾಡಿದ ಮೇಲೆ ಆ ಒಂದು ನಾವು ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಬೇಕು. ಅವ್ರು ಅಷ್ಟೊಂದು ನಂಬಿಕೆ ಇಟ್ಟು ನಮಗೊಂದು ಪ್ರೋಗ್ರಾಮ್ ಕೊಡ್ತಾ ಇರುವಾಗ ಸೊ ನಾವು ಕೂಡ ಅವರ ಎಕ್ಸ್ಪೆಕ್ಟೇಷನ್ಗೆ ಕರೆಕ್ಟಾಗಿ ಉಳಿಬೇಕಲ್ಲ. ಆ ಒಂದು ಭಯ ಕೂಡ ಇತ್ತು. ಆ್ಯಂಡ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮ ಶಿವ್ ಸರ್ ಇದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಮಾಡಿ ಏನಾಗಲ್ಲ ಅಂತ. ಸೊ ನಮ್ಮ ಮಾರ್ಕೆಟಿಂಗ್ ಟೀಮ್ ಅವರೆಲ್ಲ ಕೂಡ ಒಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೇನೆ, ಯಾವುದೇ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಒಬ್ಬರೇ ಎಲ್ಲ, ಇಡೀ ಟೀಮ್. ಸೊ ಅದು ಬಿಹೈಂಡ್ ದ ಇದು ಕ್ಯಾಮ್ರಾ ಆಗಿರಲಿ, ಅಂದರೆ ಎಲ್ಲರೂ ಕೂಡ ಕ್ಯಾಮ್ರಾಮನ್, ಟ್ರಾನ್ಸ್ಮಿಷನ್, ಎಡಿಟರ್ಸ್, ಪ್ರೊಡಕ್ಷನ್ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಟೀಮ್ ವರ್ಕ್ ಆಲ್ವೇಸ್ ವರ್ಕ್ಸ್. ಹಾಗಾಗಿ ಟೀಮ್ ಜೊತೆಗೆ ಒಂದು ಕೆಲಸ ಮಾಡುವಾಗ ಅದು ಕರೆಕ್ಟ್ ಆಗ. ಕೆಲವು ಸರಿ ಜಗಳ ಮಾಡಿದ್ದು ಉಂಟು, ನಾನು ಸ್ವಲ್ಪ ಜೋರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದರ ಜೊತೆಗೆ ನನ್ಗೆ ಅನಿಸುತ್ತೆ ಆ ಒಂದು ಟೀಮ್ ವರ್ಕ್ ಇಂದ ಆಗಿರ್ಬೋದು 500 ಎಪಿಸೋಡ್ ಸೆಲೆಬ್ರೇಷನ್ ಆಯ್ತು ನಮ್ದು. 500 ಆಯ್ತು. ಅದರಲ್ಲೂ ಕೂಡ ನೀವು ಬರುವ ಮುಂಚೆ ಕೆಲವರೊಂದು ಬೇರೆ ಆಂಕರ್ಸ್ ಕೂಡ ಇದ್ರು, ಅವ್ರ ಜೊತೆಗೂ ಕೂಡ. ಅಂದರೆ ಈ ಒಂದು 1500 ಎಪಿಸೋಡ್ಸ್ ಆಗುವಾಗ ಸೊ ನಮ್ಮ ಗೆಸ್ಟ್ ಜೊತೆಗೆ ಆ ಒಂದು ಬಾಂಧವ್ಯ ಇದೆಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಇದು ಒಟ್ಟಿಗೆ ವರ್ಕೌಟ್ ಆಗ್ತಾ ಬಂತು. ಯಾಕೆಂತ ಹೇಳಿದ್ರೆ ಅವರು ಕೂಡ ನಮ್ಮ ಮನೆಯವರಿದ್ದಾಗೆ. ಸೊ ಅವರು ಕೂಡ ಕೆಲವು ಸರಿ ದೂರದ ಕಡೆಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಕೆಲವರು ಎಷ್ಟೋ ಗೆಸ್ಟ್ಗಳು ಬೇರೆ ಕಡೆಯಿಂದ ಬಂದವರು ಇಲ್ಲಿದ್ದವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಆಗ ಅವರು ಕೆಲವು ಸರಿ ನನಗೆ ಕಾಲ್ ಮಾಡಿ ಹೇಗಿದ್ದೀರಿ,
ಅವರ ನಮ್ಮ ಜೊತೆ ಮಾತಾಡುವಾಗ ತುಂಬ ಖುಷಿ ಅನಿಸುತ್ತೆ. ಕೆಲವರು ಮನೆ ಕಟ್ಟಿದ್ದಾರೆ ಹೋಗಿ, ಸೊ ಅದಕ್ಕೂ ಕೂಡ ಮನೆ ಇದು ನಮ್ಮ ಹೌಸ್ ಓಪನಿಂಗ್ ಗೃಹ ಪ್ರವೇಶಕ್ಕೆ ಬನ್ನಿ, ನನ್ನ ಮಗನ ಮದುವೆ, ನನ್ನ ಮಗಳ ಮದುವೆ, ಈ ಥರ ಎಲ್ಲ ಹೇಳುವಾಗ ಅದು ಫ್ಯಾಮಿಲಿ ಬಾಂಡಿಂಗ್. ತುಂಬ ಖುಷಿ ಅನಿಸುತ್ತೆ. ಸೊ ನಾವು ಬರೀ ಪ್ರೋಗ್ರಾಮ್ ಅಂತ ಅಲ್ಲ, ಅದೊಂದು ಫ್ಯಾಮಿಲಿ ಬಾಂಡಿಂಗ್. ಸೊ ಹಾಗಾಗಿ ನಮ್ಮ ಸವಿರುಚಿ ಏನಿದೆ ಕುಟುಂಬದ ಸವಿರುಚಿಯಾಗಿ ಎಲ್ಲರನ್ನು ಮಾರ್ಪಡಿಸಿದೆ ಅಲ್ವಾ? ಅದೇ ತರ ಸವಿಯಾಗಿ ಪಾಯಸ ರೆಡಿ ಆಗ್ಬೇಕು ಇವತ್ತು. ಅದಕ್ಕೆ ನೋಡಿ, ಇದು ಮೊದಲು ಬರೀ ನಮ್ಮ ರುಚಿ ಅಂತ, ಈಗಲೂ ಕೂಡ ನಮ್ಮ ಲೋಗೋ ನಮ್ಮ ರುಚಿ ಅಂತ ಇದೆ. ಬಟ್ ಇದಕ್ಕೆ ನಮ್ಮ ಸವಿ ರುಚಿ, ಅದು ತುಂಬ ಜನ ಕೇಳಿದ್ರು, ಈಗ ನೀವು ಯಾಕೆ ನಮ್ಮ ಸವಿ ರುಚಿ ಹೇಳ್ತೀರಿ ಅಂತ. 1000 ಎಪಿಸೋಡ್ ಆಗುವಾಗ ಆ ಒಂದು ಚೇಂಜಸ್ ಹೇಳಿದ್ದು ಯಾಕೆ ಅಂತ ಹೇಳಿದರೆ, ಪ್ರೋಗ್ರಾಮ್ ನಮ್ಮ ರುಚಿಯೇ, ಅದು ಮೊದಲಿಂದ ಇದ್ದಂಥದ್ದು. ಅದಕ್ಕೆ ಒಂದು ಸವಿ ಸೇರಿಸಿದ್ದು, ಒಂದು 1000 ಒಂದು ಸಂಭ್ರಮ ಅಂತ ಹೇಳಿದ್ವಲ್ಲ. ಸೊ 1000 ಎಪಿಸೋಡ್ ಆಗುವಾಗ ನಾವು ಒಂದು ಸಂಭ್ರಮ ಕೂಡ ಮಾಡಿದ್ವಿ, 1000 ಸಂಭ್ರಮ ಅಂತೇಳಿ. ಸೊ ಆ ಒಂದು 1000 ಸಂಭ್ರಮದಲ್ಲಿ ಸವಿ, ಈ ಒಂದು ಸವಿಯನ್ನು ನಮ್ಮ ರುಚಿಗೆ ಆ್ಯಡ್ ಮಾಡಿದ್ವಿ. ಹಾಗಾಗಿ ನಮ್ಮ ಫಸ್ಟ್ ಸವಿ ರುಚಿ. ನಂಗೆ ನೆನಪಾಗ್ತಾ ಇದೆ, ನಾನು ಫಸ್ಟ್ ಬರ್ಬೇಕಾದ್ರೆ ನಮ್ಮ ರುಚಿ ಅಂತ ಹೇಳ್ತಾ ಇದ್ದೆ, ಆಗ ನೀವು ಕರೆಕ್ಷನ್ ಮಾಡ್ತಾ ಇದ್ರಿ, ಅದು ಸವಿ ರುಚಿ ಆ್ಯಡ್ ಆಗಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಇಷ್ಟೊಂದು ವರ್ಷದ್ದು ಇಷ್ಟೊಂದು ಎಪಿಸೋಡ್ಸ್ ಒಂದು ಸವಿ ನೆನಪುಗಳು ಇದೆಲ್ಲ, ಅದಕ್ಕೊಂದು ಆ ಸವಿ ಸೇರಿಸಿದ್ದು. ಅದು ಹೇಗಾಯ್ತು ಮ್ಯಾಮ್? ಈಗ ನಾವು 1500 ಈಗ ಒಟ್ಟಿಗೆ ಮಾಡ್ತಿದೀವಿ, 4 ಜನ, 1000 ಎಪಿಸೋಡ್ ಇತ್ತು. ಇವ್ರು ಇರ್ಲಿಲ್ಲ ಆಕ್ಚುಲಿ, ಆಗ ನಾನ್ ನಿಮ್ ತರ ಅಲ್ಲಿದ್ದೆ. ನಾವು ಅಡಿಗೆ ಕಲ್ತ್ಕೊಂಡ್ ಈಗ ನಂದು ಸ್ವಲ್ಪ PhD ಮಾಸ್ಟರ್ಸ್ ಎಲ್ಲ ಸ್ವಲ್ಪ ಅಲ್ಲಿ ತರ ರೀಚ್ ಮಾಡಿದ್ದಾರೆ ಪ್ರಿನ್ಸಿಪಲ್ ಅವರು. ಸೊ 1000 ಎಪಿಸೋಡ್, 1000 ಸಂಭ್ರಮದಲ್ಲಿ ಈ ಒಂದು ನಮ್ಮ ಹೊಸ ಅಡುಗೆ ಮನೆ ನಮಗೆ ಸಿಕ್ತು. ಸೊ ಹೊಸ ಇದು ಆಂಬಿಯನ್ಸ್ ಇದು. ಅದರಲ್ಲೂ 1000 ಎಪಿಸೋಡ್ಗೆ ನಮ್ಮ ಮೇನ್ ಸ್ಪಾನ್ಸರ್ ಆದಂಥ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ದು ಸಾಂಬಶಿವರಾವ್ ಅವರು ಕೂಡ ಬಂದಿದ್ದರು, ಸಹ ದಂಪತಿಗಳು ಒಟ್ಟಿಗೆ ಬಂದಿದ್ದರು. ಅದೊಂಥರ ಮೊಮೆಂಟೇ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಇಡೀ ನಮ್ಮ TV ಫ್ಯಾಮಿಲಿ ಎಲ್ಲರೂ ಒಂದು ಸಂಭ್ರಮಾಚರಣೆಯಲ್ಲಿ ಒಟ್ಟಿಗೆ, ಬರೀ ನಮ್ಮ TV ಫ್ಯಾಮಿಲಿ ಎಲ್ಲ, ಫ್ಯಾಮಿಲಿ ಜೊತೆಗೆ ಸೇರ್ಕೊಳ್ಳೋದು ನಮ್ಮ ಗೆಸ್ಟ್ ಕೂಡ, ನಮ್ಮ ಬರುವಂಥ ಅತಿಥಿಗಳು ಅವರು ಕೂಡ ಬಂದಿದ್ದರು. ಒಳ್ಳೆ ಸೆಲೆಬ್ರೇಷನ್ ಆಗಿತ್ತು. ಸೊ ಆ ಒಂದು ಮೊಮೆಂಟ್ ಇದೆ ಅಲ್ವಾ, ನನಗೆ ಅದು ಅಚ್ಚಿಳಿಯದೆ ನನ್ನ ಮನಸ್ಸಲ್ಲಿ ಇದೆ. ನನ್ಗೂ ನೆನಪಿದೆ, ನಾನು ನಿಂತು ನೋಡ್ತಾ ಇದ್ದೆ, ತುಂಬಾ ಜನ ಆಂಕರ್ಸ್, ಯಾರೆಲ್ಲ ಆಂಕರ್ಸ್ ಇದ್ರು, ಸ್ಪಾನ್ಸರ್ಸ್ ಎಲ್ಲರೂ ಬಂದು ತುಂಬಾ ಚೆನ್ನಾಗಿತ್ತು. 1000 ಎಪಿಸೋಡ್ ಅಷ್ಟೊಂದು ವಿಜೃಂಭಣೆದಾಗಿತ್ತು. ಹೋಪ್ ಫಾರ್ 2000 ಎಪಿಸೋಡ್ ಆದ್ವಾಗ. ನಾನು ಆಗ್ಲೇ ಹೇಳಿದ್ದೆ, ಇದು 3000 ಎಪಿಸೋಡ್ ಆಗೋವರೆಗೂ ನಾವು ಇದು ನಮ್ಮ ಇದು ನಮ್ಗೆ ಸಪೋರ್ಟ್ ಬೇಕು ಅಂತೇಳಿ. 1500 ಆಯ್ತು, ಇನ್ನೂ 1500 ಆಗುತ್ತೆ, 3000 ಅಲ್ಲೇ ಇನ್ನೂ ಜಾಸ್ತಿನೇ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ಸ್ ಟು ಆಲ್ ಆರ್ ಗೆಸ್ಟ್ ಅಂಡ್ ಆಲ್ ಆರ್ ಸ್ಪಾನ್ಸರ್ಸ್. ಎಕ್ಸಾಕ್ಟ್ಲಿ. ಸೊ ಎಲ್ಲರೂ ಕೂಡ ನಮ್ಮ ಕೋ ಸ್ಪಾನ್ಸರ್ಸ್ ಆಗಿರಲಿ, ಇವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರಿಂದ ಈ ಒಂದು ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಾವು ಬರೀ ದಿನನಿತ್ಯಕ್ಕೆ ಆಗುವಂಥ ಅಡುಗೆ ಅಲ್ಲ, ಇದರಲ್ಲೂ ಕೂಡ ನಮ್ಮ ಜೊತೆಗೆ ಸೆಲೆಬ್ರಿಟೀಸ್ ಬಂದಿದ್ದಾರೆ ಸ್ಪೆಷಲ್ ಒಕೇಶನ್ಸ್ಗೆ. ಸೊ ಎಷ್ಟೊಂದು ಸೆಲೆಬ್ರಿಟೀಸ್ ಬಂದಿದ್ದಾರೆ. ಸೊ ನೀವು ಏನಾದರೂ ಸೆಲೆಬ್ರಿಟೀಸ್ ಹತ್ರ ಮಾಡಿದ್ದೀರಿ ಅಲ್ಲ? ಹೌದು, ನಾನು ಕೂಡ ಒಮ್ಮೆ ಮಾಡಿದ್ದೆ. ನನಗೆ ಅನಿಸುತ್ತೆ ಒಂದು ತುಳು ಫಿಲ್ಮ್ ಆಕ್ಟ್ರೆಸ್ ಬಂದಿದ್ರು, ಅದಾದ ನಂತರ ಒಮ್ಮೆ ಅರ್ಜುನ್ ಕಾಪಿಕಾಡ್ ಅವರು ಬಂದಿದ್ರು, ಅದಾದ ನಂತರ ಎಷ್ಟು ಜನ ಸೆಲೆಬ್ರಿಟಿ ಶೆಫ್ಗಳು ಬಂದಿದ್ರು, ನಮ್ಮ ಟಿವಿಯಲ್ಲಿ ಆದಂತಹ ಮಾಸ್ಟರ್ ಶೆಫ್ ನ ವಿನ್ನರ್ಸ್ಗಳು ಬಂದಿದ್ರು. ಸೊ ತುಂಬಾ ಸೆಲೆಬ್ರಿಟೀಸ್ಗಳು ಬಂದಿದ್ರು. ಅದರ ಜೊತೆ ಹಬ್ಬಗಳ ಒಂದು ಆಚರಣೆ ಕೂಡ ಅದು ಒಂದು ಖುಷಿ, ಸಖತ್ತಾಗಿರುತ್ತಲ್ಲ. ಅದು ನಾನೊಂದ್ಸಲ ಮಾಡಿದ್ದೀನಿ ದೀಪಾವಳಿ ಟೈಮಿಗೆ. ಸೊ ದೀಪಾವಳಿಯ ಒಂದು ಸಂಭ್ರಮಾಚರಣೆ ಆಗಿರಲಿ, ಕ್ರಿಸ್ಮಸ್, ಗಣೇಶ ಚತುರ್ಥಿ, ನಾವು ಪ್ರತಿ ವರ್ಷವೂ ಕೂಡ ಗಣಪನನ್ನ ಇಟ್ಟು ಪೂಜಿಸುವಂಥದ್ದು. ಹಾಗೇನೆ ನವರಾತ್ರಿ ಸಂಭ್ರಮಾಚರಣೆ ಕೂಡ ನಾವಿಲ್ಲಿ ಮಾಡಿದ್ದೀವಿ. 9 ದಿವಸ ಕೂಡ ಬೇರೆ ಬೇರೆ ವಿಧವಾದ ಅಡುಗೆಗಳನ್ನು ಮಾಡ್ತಾರೆ. ನವಮಿ ಸಂಭ್ರಮ. ಬರೀ ಹಬ್ಬಗಳು ಮಾತ್ರ ಅಲ್ಲ, ಇದು ಬಕ್ರೀದ್ ಆಗಿರಲಿ, ರಂಜಾನ್ ಆಗಿರಲಿ, ಅದಕ್ಕೂ ಕೂಡ ಬಂದು ನಮಗೆ ಬೇರೆ ಬೇರೆ ರೀತಿಯಾದಂಥ ಡಿಶಸನ್ನು ಮಾಡಿಕೊಟ್ಟಿದ್ದಾರೆ. ಸೊ ಆ ರೀತಿ ಅಂದರೆ ಬಕ್ರೀದ್ ಇಂಥದಕ್ಕೆಲ್ಲ ಬಿರಿಯಾನಿ ಕೂಡ ಒಳ್ಳೆ ಘಮಘಮಿಸುವ ಬಿರಿಯಾನಿ ಕೂಡ. ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ, ನಮ್ಮ ಗೆಸ್ಟ್ಗಳು ಈ ತರ ಸ್ಪೆಷಲ್ ಒಕೇಶನ್ ಇದ್ದಾಗ ಇಲ್ಲಿ ಮಾಡ್ತಾರೆ ಬೇರೆ, ಪ್ಲಸ್ ನಮ್ಗಂತ ಸಪ್ರೇಟ್ ಕೂಡ ಮಾಡಿ ತರ್ತಾರೆ ಅಲ್ವಾ?
ಹಾ ಸಿಕ್ಕಿದೆ ನಿಮ್ಗೂ. ಸ್ವೀಟ್ ಲಡ್ಡು ಲಡ್ಡು ಪೇಡ ಎಲ್ಲ. ಅದೆಲ್ಲ ಬರುವಾಗ ತುಂಬಾ ಖುಷಿ ಆಗುತ್ತೆ. ಪ್ಲಸ್ ಮನೆಯಲ್ಲಿ ಅವರು ಬೆಳೆದಂತಹ ಕೆಲವೊಂದು ತರಕಾರಿ ಆಗಿರ್ಬೋದು, ಫ್ರೂಟ್ ಆಗಿರ್ಬೋದು, ಇದೆಲ್ಲ ನಮ್ ವೀಕ್ಷಕರಿಗೆ ಗೊತ್ತಿಲ್ಲ. ಇದು ಬಿಹೈಂಡ್ ದ ಸೀನ್ ನಮ್ ಜೊತೆಗೆ ಆಗ್ತಾ ಸೊ ಇತ್ತು. ಆಕ್ಚುಲಿ ಇದೇ ಹೇಳಿದಲ್ಲ, ಈ ಒಂದು ಬಾಂಧವ್ಯ ಯಾವಾಗ್ಲೂ ಕಂಟಿನ್ಯೂ ಆಗ್ತಾ ಹೋಗ್ಬೇಕು. ಬರೀ ಇಷ್ಟೇ ಇಲ್ಲ, ಹಬ್ಬಗಳು ಮಾತ್ರ ಅಲ್ಲ, ಸ್ಪೆಷಲಿ ನ್ಯಾಷನಲ್ ಡೇಸ್. Yes, yes. ಸೊ ಇಂಡಿಪೆಂಡೆನ್ಸ್ ಡೇ ಅಂಡ್ ರಿಪಬ್ಲಿಕ್ ಡೇ ಎಸ್ಪೆಷಲಿ ನಾನೊಂದು ಅದು ಹಾಗೆ ಇಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆವತ್ತು ಓನ್ಲಿ ಡಿಫೆನ್ಸ್ ಪರ್ಸನಲ್, ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ರಿಪಬ್ಲಿಕ್ ಡೇ ಇಫ್ ಯು ರಿಮೆಂಬರ್. ಸೊ ಆ ದಿನ ಬರೀ ಡಿಫೆನ್ಸ್ ಪರ್ಸನಲ್ಲೇ ನಮಗೆ ಅತಿಥಿಯಾಗಿ ಬಂದು ಮಾಡುವಂಥದ್ದು. ಮಿಲಿಟರಿ ಅಡಿಗೆ ಮಾಡ್ತಿದ್ರು ಮ್ಯಾಮ್ ಅವರು. ಅಡಿಗೆ ಈ ತರನೇ ಆಗಿರ್ಬೋದು, ಬಟ್ ಗೆಸ್ಟ್ ನಮ್ಗೆ. ಸೊ ನಮ್ಮ ದೇಶವನ್ನ ಕಾಯುವಂತ ಯೋಧರು ಬರ್ತಾ ಇದ್ದಾರೆ. Correct. ಅಂದ್ರೆ ಈ ಒಂದು ನಮ್ಮ ಸವಿರುಚಿಯಲ್ಲಿ ರುಚಿ ಜೊತೆಗೆ ಕೆಲವೊಂದು ಟಿಪ್ಸ್, ಕೆಲವೊಂದು ನಾಲೆಜ್, ಕೆಲವೊಂದು ವಿಷಯಗಳ ಚರ್ಚೆ ಕೂಡ ಆಗ್ತಾ ಇತ್ತು. ಸೊ ಒಂದು ವೀಕ್ಷಕರು ಕುತ್ಕೊಂಡು ನೋಡುವಾಗ, ಇದು ನಂಗೆ ಪರ್ಸನಲಿ ಕೂಡ ಹೇಳಿದ್ರು, ನಾವು ಅಲ್ಲಿ ಅಡಿಗೆ ಮಾತ್ರ ಕಲಿತಾ ಇರ್ಲಿಲ್ಲ, ಎಲ್ಲ ಒಂದು ಮಲ್ಟಿ ಲೆವೆಲ್ ಅಲ್ಲಿ ಎಲ್ಲವೂ ಗೊತ್ತಾಗ್ತಾ ಇತ್ತು. ಆ ಜನರು ಹೇಗೆ, ಆ ಪರ್ಸನಾಲಿಟಿ ಹೇಗೆ, ಆ ದಿನ ಏನು, ಆ ಅಡಿಗೆಯಲ್ಲಿ ಏನಿದೆ. ಅಡಿಗೆ ತುಂಬಾ ಸಿಂಪಲ್ ಆಗಿರ್ಬೋದು, ನೋಡಿದವ್ರು ಕೂಡ ಹೇಳ್ತಾರೆ ಇದು ನಮಗೂ ಬರುತ್ತೆ ಅಂತ ಹೇಳಿ. ಬಟ್ ಆ ಅಡಿಗೆ ಒಂದು ಮೇಜರ್ ಆಗಿಲ್ಲದೆ ಬೇರೆ ವಿಷಯ ಕೂಡ ಮೇಜರ್ ನಮ್ಮ ಸವಿರುಚಿಯಲ್ಲಿ ಆಗ್ತಾ ಇತ್ತು. ದಟ್ ಇಸ್ ಸಮಥಿಂಗ್ ಯುನೀಕ್ನೆಸ್ ಆಫ್ ಆ ಕಾನ್ಸೆಪ್ಟ್ ಅದು. ಸೊ ಇದು ಇದು ಬಿಸಿ ಆಯ್ತು. ಇನ್ನು ಕುದಿಬೇಕಾ? ಇನ್ನು ಕುದಿಬೇಕಾ? ಇಲ್ಲ ಬೇಡ, ಆಲ್ರೆಡಿ ಆಗದಿಂದ ಕುದಿತಾನೆ ಇದೆ. ಸರಿ, ಓಕೆ. ಕುದಿ ಬಂದು ತುಂಬಾ ಕಮ್ಮಿ ಆಗಿದೆ ಹೇಗೆ? ಕಮ್ಮಿ ಈಗ ಹಾಫ್ ಲೆವೆಲ್ ಆಗಿದೆ. ಓಕೆ. ಸೊ ಇನ್ನು ನೀವು ಶಾವಿಗೆನ ಹಾಕ್ಬೇಕು. ಕರೆಕ್ಟ್ ಅಲ್ಲ? ಕೊಟ್ಟಿದ್ದೀರೋ ದೇವರೇ ಗೊತ್ತು. ಗುರುಗಳೇ. ಹೌದು, ಶಾವಿಗೆ ನಮ್ದು ಇಷ್ಟು ಜನ ಇದ್ದಾರೆ, ಪ್ಲಸ್ ನಮ್ಮ ತೆರೆಮರೆಯಲ್ಲಿ ತುಂಬಾ ಜನ ಇದ್ದಾರೆ, ಅವರಿಗೂ ಎಲ್ರಿಗೂ ಸಾಕಾಗುವಷ್ಟು ಮಾಡಿ. ಫುಲ್ ಹಾಕೋದಾ? ಹೌದು, ಹಾಕಿಪ್ಪ, ಏನ್ ತೊಂದರೆ ಇಲ್ಲ. ಹಾಕ್ಲಿ ಅಲ್ಲ ಮೇಡಮ್? ಹಾಕ್ಲಿ. ಇದು ಈ ಕಡೆಯಿಂದ ಅಲ್ಲ, ಕೊನೆಗೆ ಬಂದು ಸೇರೋದಿಲ್ಲ. ನಾನ್ 2 ದಿವಸದ ಮುಂಚೆ ನೀವು ಪ್ರಾಕ್ಟೀಸ್ ಮಾಡುವಾಗ ನಾನ್ ನಿಮ್ಗೆ ಮಾಡ್ಕೊಟ್ಟ ಅದೇ ರುಚಿ ಬರ್ಬೇಕು, ಅದೇ ತರ ಆ ಒಂದು ಬ್ಲೆಂಡಿಂಗ್ ಅದೇ ತರ ಬಂದ್ರೆ ಆಯ್ತು. ಅಷ್ಟು ಖುಷಿ ಈಗ ಮಾಡಿದ್ರೆ ಜಾಸ್ತಿ ಬರುತ್ತೆ ಅಲ್ವಾ ಇವಾಗ? ಅಲ್ಲ, ಹಾಗಾದ್ರೆ ಉಪ್ಪು ನೀವು ಹಾಗೆ ಹೇಳಿದಾಗೆಲ್ಲ ಆಡ್ ಮಾಡ್ಬೇಕು. ಉಪ್ಪು ಅದು ಕೊನೆಗೆ ಅದು ಆಕ್ಚುಲಿ ತುಪ್ಪದಲ್ಲಿ ಇರುತ್ತೆ ಅಲ್ವಾ ಉಪ್ಪು? ಮ್ಯಾಮ್ ಹೌದಾ ಮ್ಯಾಮ್? ತುಪ್ಪದಲ್ಲಿ ಉಪ್ಪು ಇರುತ್ತಾ? ತುಪ್ಪದಲ್ಲಿ ಉಪ್ಪು ಇರುವುದಿಲ್ಲ, ಇರುದಿಲ್ಲ ಸ್ವಲ್ಪ ಕೂಡ? ಸ್ವಲ್ಪ ಕೂಡ ಇಲ್ಲ. ಗುರುಗಳಿಗೆ ನಾನ್ ತಿಂದ ತುಪ್ಪ ಬೇರೆ ಆಗಿರ್ಬೋದು. ಯಾವ ತುಪ್ಪ ತಿಂದ್ರಿ ನೀವು? ಅಮ್ಮ ಮಾಡಿದ ತುಪ್ಪ. ಕುದಿಲಿ ಅಲ್ವಾ? ಹಾ, ಇದು ಕುದಿತಾ ಇರ್ಲಿ, ಅಷ್ಟೊತ್ತಿಗೆ ಒಂದು ಬ್ರೇಕ್ ತಗೊಂಡ್ ಬರೋಣ. ಸೊ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕ್ಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಆಯ್ತಾ? ಮುಗೀತು. ಓಕೆ, ಸೊ ಆಯ್ತಾ? ಕುದಿ ಬಂತ? ಇಲ್ಲ ಕುದಿಲಿಲ್ಲ, ಸ್ವಲ್ಪ ಕುದಿಬೇಕಾ? ಟರ್ನ್ ಮಾಡ್ತಾ ಇರಿ. ಸೊ ನಮಿತಾ, ನೀವು ಮನೆಯಲ್ಲಿ ಕಲ್ತಿದ್ದೀನಿ ನಾನು ಮಾಡ್ತೀನಿ ಮ್ಯಾಮ್ ಎಲ್ಲ ಹೇಳಿದ್ರಲ್ಲ, ಏನೆಲ್ಲ ಅಡುಗೆ ಮಾಡ್ತೀರಿ? ನಾನು ಬಿಸಿಬೇಳೆ ಬಾತು. ನಿಜ ಮ್ಯಾಮ್, ಅದು ನಮ್ಮ ಅರುಣಾ ಮಸಾಲದವರ ರೆಡಿ ಟು ಈಟ್ ಪ್ಯಾಕೆಟ್ ಅನ್ನ ಹಾಗೆ ಬಿಸಿ ಮಾಡಿ ಕಟ್ ಮಾಡಿ ತಿನ್ನುವಂಥದ್ದು. ಹೌದು. ಅದು ಬಿಸಿಬೇಳೆ ಬಾತು. ಆಕ್ಚುಲಿ ನಿಮ್ಗೆ ಗೊತ್ತಾಯ್ತು. ಸೊ ನೀವು ಒಳ್ಳೆ ದೊಡ್ಡ ದೊಡ್ಡ ಹೆಸರು ಹೇಳುವಾಗ ನನಗೆ ಗೊತ್ತಾಗುತ್ತೆ. ಆಮೇಲೆ ಬಾತು, ಆಮೇಲೆ ಆಮ್ಲೆಟ್, ಆಮೇಲೆ ಬುರ್ಜಿ, ಬುಜ್ಜಿ, ಮ್ಯಾಗಿ. ಅದು ಫಸ್ಟ್ ಮ್ಯಾಗಿಂದಲೇ ಸ್ಟಾರ್ಟ್ ಮಾಡಿದ್ದು. ಕ್ಯಾರೆಟ್ ಹಲ್ವಾ ಅದು ಚೆನ್ನಾಗಿ ಮಾಡ್ತೀನಿ, ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತೀನಿ. ನನಗೆ ಅದು ಗೊತ್ತಿಲ್ಲ, ನಾನು ಯಾವಾಗ್ಲೂ ಹೇಳ್ತೀನಿ ನೀವು ಮಾಡಿ ತನ್ನಿ ತಿನ್ಸಿ ಆಮೇಲೆ ಹೇಳಿ. ಸುಮ್ಮನೆ ಈಗ ನಾನು ನೋಡಿದ್ದೀನ. ಅಮ್ಮ ಹೇಳ್ತಾರೆ ನನ್ಗೆ ಯಾವಾಗ್ಲೂ ಚೆನ್ನಾಗಿ ಮಾಡ್ತೀಯಾ, ಕ್ಯಾರೆಟ್ ಹಲ್ವಾ ನೀನೇ ಮಾಡ್ಬೇಕು, ನಾನ್ ಮಾಡಿದ್ರು ಚೆನ್ನಾಗಲ್ಲ. ಹಾಗಾದ್ರೆ ಇದಾದ ನಂತರ ಮಾಡಿ. ಅಮ್ಮನಿಗೆ ಕಾಲ್ ಮಾಡಿ ಕೇಳಬೇಕು. ಅಲ್ಲ, ಇದಾದ ನಂತರ ಮಾಡ್ಲಿ ಮೇಡಮ್ ಒಂದು ಸ್ವೀಟ್ ಜೊತೆ? SOS ಬೇಡ, ಇವತ್ತು ಬೇಡ. ಹೌದಾ? ಬೊಗಳೆ ಬಿಡೋದಕ್ಕೆ ಇವರೇ ಬೇಕಾ? ನೀವು ಪ್ರಜ್ಞಾ? ಮ್ಯಾಗಿ, ಆಮೇಲೆ ಎಗ್ ಬುರ್ಜಿ, ಎಗ್ ಆಮ್ಲೆಟ್, ಟೊಮೆಟೊ ಸಾರ್. ಸೊ ಒಂದು ಊಟ ಬೆಳಿಗ್ಗೆ ಬ್ರೇಕ್ಫಾಸ್ಟ್ Breakfast ಗೆ ಒಂದು ಅದು ready ಇದೆ. ಅದು ಹಾಗೆ ಕಟ್ ಮಾಡಿ ಹಾಕೊಳ್ಳುವಂಥದ್ದು.
ಆಮೇಲೆ ಊಟಕ್ಕೊಂದಾಗುತ್ತೆ. ಟೊಮೆಟೊ ಸಾರ್ ಅನ್ನ ಮಾಡ್ತೀರಾ? ನೀವೇ ಅನ್ನ ಮಾಡಕ್ ನನಗೆ ಬರುತ್ತಾ? ಕುಕ್ಕರ್ ಆನ್ ಮಾಡೋದು ಹೇಳ್ಕೊಟ್ಟಿರೋದು. ಆಕ್ಚುಲಿ ಅದು ಹೌದು, ಫಸ್ಟ್ ನನ್ಗೂ ಗೊತ್ತಿರಲಿಲ್ಲ ಕುಕ್ಕರ್ ಯಾವ ತರ ಕ್ಲೋಸ್ ಮಾಡೋದು, ಯಾವ ತರ ಓಪನ್ ಮಾಡೋದು ಅಂತ ಹೇಳಿ. ಸೊ ಈಗ ಒಂದು 3 ತಿಂಗಳಾದ ನಂತರ ಮತ್ತೊಮ್ಮೆ ಕಲಿಬೇಕಾದ ರೀ ಟ್ಯುಟೋರಿಯಲ್ಸ್ ತಗೊಳ್ಬೇಕಂತ. ಬರ್ಬೇಕು. ಇಷ್ಟೊಂದು ಆಬ್ಸೆನ್ಸ್ ಆದ್ರೆ ಹೇಗೆ ಅಲ್ವಾ? ಕ್ಲಾಸ್ಗೆ ಯಾವಾಗ್ಲೂ ಆಬ್ಸೆಂಟ್ ಬಟ್ ಆಗಬಾರ್ದು. ಅದರಲ್ಲೂ ಮೇಡಮ್ 3 ತಿಂಗಳಲ್ಲಿ ಕೂಡ ಬೇರೆ ಬೇರೆ ಕಡೆ ಇವೆಂಟ್ಸ್ ಗೆಲ್ಲ ಹೋದಾಗ ಫಸ್ಟ್, ಯಾಕಂತ ಹೇಳಿದ್ರೆ ಇದು ನಾನು ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಟಿವಿಗೆ. ಯಾಕಂತ ಹೇಳಿದ್ರೆ ಫಸ್ಟ್ ಎಲ್ಲೂ ಹೋದಾಗ ಕೂಡ ಓ ನೀವಲ್ಲ ಅದು ಅಡಿಗೆ ಮಾಡ್ತಾ ಇರೋದು, ನೀವಲ್ಲ ಅದ್ರಲ್ಲಿ ಅಡಿಗೆ ಮಾಡ್ತಾ ಇರೋದು, ಎಷ್ಟೋ ಜನ ರೆಕಗ್ನೈಸ್ ಮಾಡಿದ್ದಾರೆ. ಸೊ ನಾವಿದ್ರಲ್ಲಿ ಅಡಿಗೆ ಅಷ್ಟೇ ಕಲ್ತಿಲ್ಲ ಅಥವಾ ಟೇಸ್ಟ್ ಅಷ್ಟೇ ನೋಡಿಲ್ಲ, ಜನರ ಒಂದು ರೆಕಗ್ನಿಷನ್ ಕೂಡ ನಮ್ಗೆ ಸಿಕ್ಕಿದೆ. ದಟ್ ಈಸ್ ಅ ಪ್ಲಸ್ ಪಾಯಿಂಟ್. ನಮ್ಮ ಸವಿರುಚಿಯಲ್ಲಿ 1500 ಎಪಿಸೋಡ್ ಮಾಡೋದ್ರಲ್ಲಿ ಕೆಲವೊಂದು ಎಪಿಸೋಡ್ಗಳು ನಾವು ಮಾಡಿದ್ರು ಕೂಡ ಅದರಲ್ಲಿ ಜನ ತುಂಬಾ ಗುರುತಿಸ್ಕೊಂಡಿದ್ದಾರೆ. ಸೊ ಎಲ್ಲ ಥ್ಯಾಂಕ್ಸ್ ನಿಮ್ಗೆ, ನಮ್ಮ ಟಿವಿಗೆ. ಆಕ್ಚುಲಿ ಸಂತೋಷ ಆಗುತ್ತೆ ನೀವೆಲ್ಲ ಬೆಳೆಯುವಾಗ. ಇದೆಲ್ಲ ಇನಿಷಿಯಲ್ ಸ್ಟೇಜಲ್ಲಿ ನಾನು ಕೂಡ ಮಾಡುವಾಗ, ಸೊ ನೀವು ನಮ್ಮ ಸವಿರುಚಿಯಲ್ಲಿ ಮಾಡ್ತಿದ್ದೀರಾ ಅಂತ ನನಗೆ ಯಾರೂ ಕೇಳಲಿಲ್ಲ. ನೀವು ನಮ್ಮ ಟಿವಿದ ಅಡುಗೆಯವರಲ್ವಾ? ಪ್ರತಿ ಸರಿ ಹೇಳುವಾಗ ನೀವು ನಮ್ಮ ಟಿವಿ ಅಡುಗೆಯವರಲ್ವಾ ಅಂತಾನೆ ಈಗಲೂ ಕೇಳೋದು. ಸೊ ನಮ್ಮ ಒಂದು ಸವಿರುಚಿ ಇದೆ ಅಲ್ವಾ, ಅದು ಅಷ್ಟೊಂದು ರೆಕಗ್ನಿಷನ್ ಕೊಟ್ಟಿದೆ. ಸೊ ಎಲ್ಲಾದ್ರೂ ಈಗ ನಾವು ಹೋಗಿ ಈಗ ನೀವು ನಿಮ್ಮ ಬೆಳವಣಿಗೆಯನ್ನ ಹೇಳಿದ್ರಿ, ನಾನು ಕೂಡ ಒಂದು ನನ್ನ ಬೆಳವಣಿಗೆ ಹೇಳ್ಬೇಕು ಅಂದ್ರೆ ಬೇರೆ ಬೇರೆ ಮೂವೀಸ್ ಅಲ್ಲೆಲ್ಲ ಮಾಡುವಾಗ ಇನಿಜ್ಜ ಎಂದು ಅಟಿಲಿ ಜೈನ್ ಹಾಗೆ ಕೇಳ್ತಾರೆ. ಇವತ್ತು ಅಡುಗೆ ಇಲ್ವಾ? ಸೊ ಏನು ಅಡುಗೆ ಮಾಡಿ ಬಂದ್ರಿ? ಸೊ ನಮ್ಗೇನಾದ್ರೂ ತಂದಿದ್ದೀರಾ? ನಿಮ್ಮ ಅಡುಗೆ ಮನೆಗೆ ಇವತ್ತು ಬಂದ? ಈ ಥರ ಎಲ್ಲ ಕೇಳ್ತಾರೆ. ಸೊ ಅಂದರೆ ಇಷ್ಟೊಂದು ರೆಕಗ್ನಿಷನ್ ಎಲ್ಲ ಸಿಗುವಾಗ ತುಂಬ ಖುಷಿ ಅನಿಸುತ್ತೆ. ಸೊ ನಮಿತಾ, ನೀವು ಆ್ಯಂಡ್ ಪ್ರಜ್ಞಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತಾ ಇದೆ? ಪ್ರಜ್ಞಾ ಅಂತೂ ಇತ್ತೀಚೆಗೆ ಬಂದಂಥವ್ರು. ಸೊ ನಮ್ಮ ಒಂದು ಫ್ಯಾಮಿಲಿದು ಚಿಕ್ಕ ಪುಟ್ಟ ಹುಡುಗಿ. ಸೊ ಹೇಗೆ? ಎಸ್, ನನಗೆ ತುಂಬ ಖುಷಿ ಅಂದರೆ ನಮ್ಮ ಟಿವಿಗೆ ಎಂಟ್ರಿ ಆಗಿದ್ದು. ಆಮೇಲೆ ಇಲ್ಲಿ ಅಡುಗೆ ಪ್ರೋಗ್ರಾಮ್ ಮಾಡ್ತಾ ಇರೋದು. ಫಸ್ಟ್ ನನಗೆ ಮ್ಯಾಮ್ ಇದ್ರು ಟೆಸ್ಟ್ ಮಾಡಲಿಕ್ಕೆ. ಸೊ ಆಮೇಲೆ ಮ್ಯಾಮ್ ಕರೆದ್ರು ಅನ್ನೋವಾಗ ಫುಲ್ ನನಗೆ ಪ್ರೌಡ್, ಖುಷಿ ಆಗ್ತಾ ಇತ್ತು. ಓಕೆ ಎಂಟ್ರಿ ಆದಂತ. ಆಮೇಲೆ ನನಗೆ ಒಂಥರ ಫ್ಯಾಮಿಲಿ ಬಂದ ಹಾಗೆ. ವೆಡ್ನೆಸ್ಡೇ ಥರ್ಸ್ಡೇ ಬಂತು ಅಂದರೆ ಮ್ಯಾಮ್ ಕಾಲ್ ಮಾಡ್ಬೋದಂತ ಅಂದ್ಕೊಳ್ತಾ ಇರ್ತೇನೆ. ಆ್ಯಂಡ್ ಸಂಜೆ ಆಗುವಾಗ ಮ್ಯಾಮ್ ಇದು ಕಾಲ್ ಬರ್ತದೆ ಒಮ್ಮೊಮ್ಮೆ ಅಪರೂಪಕ್ಕೆ, ಇಲ್ಲಾಂದರೆ ಎಲ್ಲರೂ ಶೇರಲ್ಲಿ ಮಾಡೋದಲ್ವ ಎಷ್ಟಾದರೂ. ಹಾಗಾಗಿ ಬಂದ ದಿನ ಬ್ಯುಸಿ ಇದ್ದ ಹೊತ್ತು ಬರ್ಲಿಕ್ಕಾಗಲಿಲ್ಲ. ಬಟ್ ಯಾವಾಗಲೂ ಬರೋ ಅಂಥ ಪ್ರಯತ್ನ ಮಾಡುವಾಗ ಖುಷಿ ಆಗುತ್ತೆ. ಸ್ಪೆಷಲ್ ಏನು ಗೊತ್ತಾ, ಇಲ್ಲಿದ್ದು ಪವಿತ್ರ ಆಂಟಿ ಬಗ್ಗೆ ಹೇಳಲೇಬೇಕು ನಾನು. ಯಾಕಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ಮಗಳು ಅಂತ ಹೇಳ್ಕೊಂಡು ಅವ್ರು ನೋಡ್ಕೊಳ್ಳೋ ರೀತಿ ನೋಡಬೇಕು, ಆಸಮ್ ಇರುತ್ತೆ. ಆ್ಯಂಡ್ ಕರ್ಕೊಂಡು ಬಂದಿರೋದು ತ್ರಿಶಾಲ್. ಟೆಕ್ನಿಷಿಯನ್ಸ್ ಬಗ್ಗೆ ಕೂಡ ಹೇಳಬೇಕು, ಎಲ್ಲ ಟೆಕ್ನಿಷಿಯನ್ಸ್ ಕೂಡ ತುಂಬ ಸಪೋರ್ಟಿವ್. ಇಲ್ಲಿ ಜೋಕ್ ಮಾಡ್ತಾ ಆಗಿರ್ಬೋದು, ಕಾಲ್ ಅಡಿಗೆ ಜೊತೆ ಬಿಹೈಂಡ್ ದ ಸ್ಕ್ರೀನ್ ತುಂಬಾ ಜೋಕ್ಸ್ ಆಗುತ್ತೆ. ತುಂಬಾ ಆಗುತ್ತೆ. ಅಲ್ಲಿ ಏನಾದ್ರು ಹೇಳೋದ್ರಲ್ಲಿ ಎಡವಟ್ಟಾಯ್ತು ಅಂತ ಹೇಳಿದ್ರೆ ಅದ್ರ ಕಾಲ್ ಎಳಿಯೋದ್ರಲ್ಲಿ ಎಲ್ಲ ಪಕ್ಕ. ನನ್ನ ಕಾಲ್ ಜಾಸ್ತಿ ಎಳಿತಾರೆ ಇಲ್ಲಿ ಎಲ್ಲರೂ ಕೂಡ. ಆಮೇಲೆ ನಾನು ಎಣ್ಣೆ ಎಲ್ಲ ಚೆಲ್ತಾ ಇರ್ತೇನೆ. ಸೊ ನಮ್ಮ ಸ್ಪಾನ್ಸರ್ ಏನಾದ್ರು ಕೇಳಿದ್ರೆ ನಾನು ಕೈಗಳ ತಿನ್ಬೇಕಷ್ಟೇ. ಒಂದ್ಸಲ ಎಣ್ಣೆ ಚೆಲ್ಲಿತ್ತು ನನ್ನ ಕೈಯಿಂದ. ಅವಾಗ ನನ್ನ ಕಣ್ಣಲ್ಲೆಲ್ಲ ನೀರು ಬಂದು ಏನು ಇವಾಗ ಬೈದ್ ಬಿಡ್ತಾರೆ. ಮ್ಯಾಮ್ ಬೈಲೇ ಇಲ್ಲ ಅವತ್ತು. ನಾನು ಹೇಳ್ತಾ ಇದ್ದೆ ಹಿಂದೆ ಹೋಗಿ, ಮ್ಯಾಮ್ ನಂಗೆ ಬೈಲೇ ಇಲ್ಲ ಅಂತ. ಅದು ಸರಿ ಚಿಕ್ಕ ಪುಟ್ಟ ತಪ್ಪಾಗುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಯಾರು ಪರ್ಪಸ್ಲಿ ಯಾರು ಮಾಡೋದಿಲ್ಲ. ಅದು ಪವಿತ್ರ ಆಂಟಿ ಬಗ್ಗೆ ನಾನು ಹೇಳ್ಬೇಕು. ಅಮ್ಮಾದ್ರೂ ಅಷ್ಟು ಫೋರ್ಸ್ ಮಾಡಿ ತಿನ್ನಿಸ್ತಾರ ಗೊತ್ತಿಲ್ಲ, ಮಧ್ಯಾಹ್ನದ ಊಟ ಫೋರ್ಸ್ ಮಾಡಿ ತಿನ್ನಿಸ್ತಾರ ಅವರು. ನಿಮ್ಗೊಂದು ಸೀಕ್ರೆಟ್ ಹೇಳ್ಬೇಕಾ ಬೇಡವಾ ಅಂತ ಗೊತ್ತಿಲ್ಲ. ನೀವು ಲಾಸ್ಟ್ ಟೈಮ್ ಮ್ಯಾಮ್ ಚಾಕ್ಲೇಟ್ ಮಾಯ ಆಯ್ತು ಅಂತ ಹೇಳ್ತಿದ್ರಲ್ಲ, ನೀವು ಇಟ್ಟಿದಂತ ಚಾಕ್ಲೇಟ್ ಯಾರು ತಿಂದ್ರಿ? ಅದು ಒಬ್ರು ಇದ್ದಾರೆ ನಮ್ಮ ಕ್ಯಾಮರಾ, ನಿಮ್ಗೂ ಗೊತ್ತು ಯಾಕೆ ಅಂತ ಹೇಳಿದ್ರೆ ನನ್ನ ಡೆಸ್ಕ್ ಅಲ್ಲಿ ಇಟ್ಟಿದ್ದು ಖಾಲಿ ಆಗಿದೆ. ಯಾರಲ್ಲ, ನೀವ್ ಇಲ್ಲಿಟ್ಟು ಹೋಗಿದ್ರಿ, ಅದು ಲಕ್ಷಣನೇ ತಿಂದಿದ್ದಾರೆ. ನನ್ನ ಹತ್ರ ಹೇಳ್ಬೇಡ, ನಾನು ಹೇಳ್ಬೇಕೋ ಬೇಡೋ ನಂಗೆ ಗೊತ್ತಿಲ್ಲ. ಅಂಡ್ ಲಾಸ್ಟ್ ಟೈಮ್ ಕೇಳಿದಾಗ ಪಾಪ ಏನೂ ಗೊತ್ತಿಲ್ಲ. ನಾನು ಎಲ್ಲಾ ಕಡೆ ಹುಡುಕ್ತಾ ಇದ್ದೀನಿ. ಸೊ ನನ್ಗೆ ಅವತ್ತು ಸ್ವಲ್ಪ ಕಾಫ್ ಇದಿತ್ತು, ಹಾಗಾಗಿ ಇಚಿಂಗ್ ಆಗುತ್ತೆ ಅಂತ ಹೇಳಿ ಅದನ್ನೂ ಬಿಡಲ್ಲ ಪುಣ್ಯಾತ್ಮ. ಚಾಕ್ಲೇಟ್ ಬೇಡ, ಸೊ ಇಂಥ ಮೆಂತಲಿಪ್ಸ್ ಇಂಥದನ್ನೆಲ್ಲ ಇಡುವಾಗ ಅದನ್ನೂ ಸ್ವಾಹ. ಅಲ್ಲಿ ಬೌಲಲ್ಲಿ ಇಟ್ಟಂತ ಗೇರ್ ಬೀಜ ಅದು ಕೂಡ ಹೋಗುತ್ತೆ. ಒಮ್ಮೊಮ್ಮೆ ಅದು ಕ್ಯಾಮರಾ ಝೂಮ್ ಅಲ್ಲೇ ಹೋಗುತ್ತೆ. ಅದು ನಮ್ ಇಲ್ಲಿ ಹೇಗಂತ ಹೇಳಿದ್ರೆ ಕ್ಯಾಮರಾ ಕೂಡ ತಿನ್ನುತ್ತೆ ಒಮ್ಮೊಮ್ಮೆ. ಇದು ಆಯ್ತು. ಈಗ ಇದಕ್ಕೆ ನೆಕ್ಸ್ಟ್ ಏನ್ ಇಟ್ಕೊಂಡಿದ್ದೀರಿ ಅಲ್ಲಿ? ಕಂಡೆನ್ಸ್ಡ್ ಮಿಲ್ಕ್ ಅಂಡ್ ತುಪ್ಪ, ಏಲಕ್ಕಿ, ಗೋಡಂಬಿ.
ಸ್ವಲ್ಪ ನೀವು ಹೋಗಿ ಹೌದು. ಕೆಲಸ ಮಾಡಿ ಹೋಗಿ. ಈಗ ಆಕ್ಚುಲಿ ನಿಮ್ಗೆ ಏನಲ್ಲಿ ಇಲ್ಲಿ ಗೋಡಂಬಿ ಅದನ್ನು ರೋಸ್ಟ್ ಮಾಡಿ ಇಟ್ಟಿದ್ದೀರಾ, ರೋಸ್ಟ್ ಮಾಡದೇ ಇಟ್ಟಿದ್ದೀರಾ? ಅದು ರೋಸ್ಟ್ ಮಾಡಿಲ್ಲ, ತುಪ್ಪದಲ್ಲಿ ರೋಸ್ಟ್ ಮಾಡ್ಬೇಕು. ರೋಸ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ರಿಚ್ ಟೇಸ್ಟ್ ಇರುತ್ತೆ ಅಲ್ವಾ? ಕಂಡೆನ್ಸ್ ಮಿಲ್ಕ್ ಇಟ್ಟಿದ್ದೀರಾ ಅಂದ್ರೆ ಚೆನ್ನಾಗಿರುತ್ತೆ. ಒಂದೆರಡು ಸ್ಪೂನ್ ಹಾಕಿ. ಸೊ ಸ್ವೀಟ್ ಅಂದ್ರೆ ಸೊ ಇದನ್ನೆಲ್ಲ ಹಾಗೆ ಆಕ್ಚುಲಿ ಅದು ಎಷ್ಟು ಟೇಸ್ಟಿ ಇರುತ್ತೆ ಗೊತ್ತಾ? ಟೇಸ್ಟ್ ಮಾಡಿದ್ದೀರಾ? ಇಲ್ಲ, ನಾನು ಕಂಡೆನ್ಸ್ಡ್ ಮಿಲ್ಕ್ ಇದುವರೆಗೂ ಯೂಸ್ ಮಾಡಿಲ್ಲ. ಸೂಪರ್ ಆಗಿರುತ್ತೆ. ಯಾವಾಗ್ಲೂ ಅದಕ್ಕೆ ಹಾಕಿದ ಮೇಲೆ ಈ ಕಡೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಕಂಡೆನ್ಸ್ ಮಿಲ್ಕ್ ಇದು ನಾನು ನನ್ನ ಇದರಲ್ಲಿ ಥಿಯರಿಯಲ್ಲಿ ಇರಲಿಲ್ಲ, ಇವರೇ ತಂದದ್ದು. ಸ್ವಲ್ಪ ಎಕ್ಸ್ಪರ್ಟ್ ಆಗ್ತಾ ಅದು ಬಂದಿದೆ. ಮೋಸ್ಟ್ಲಿ ಪ್ರಜ್ಞಾನ್ದು ಅದು. ಸೊ ಅವ್ರು ತಿಂದಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿದೆ. ಇಲ್ಲ, ನಾನು ತಿಂದಿದ್ದೆ, ನಾನು ತಂದಿರೋದು. ನಮ್ಮ ಕಾಲೇಜಲ್ಲಿ ಒಂದ್ಸಲ ಕುಕಿಂಗ್ ವಿದೌಟ್ ಫೈರ್ ಇತ್ತು. ಅದು ನಮ್ಮ ರುಚಿ ಮಾಡಿ ಆದ ತುಂಬಾ ದಿನ ಮೇಲೆ ಕುಕಿಂಗ್ ವಿದೌಟ್ ಫೈರ್ ಆಗಿದ್ದು. ಅವಾಗ ನಾವು ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿದ್ವಿ. ಸೊ ಚೆನ್ನಾಗಿ. ಸೊ ಈಗ ನೀವು ನಿಮ್ಮ ಕಾಲೇಜ್ದು ಹೇಳ್ತಾ ಇದ್ರಿ, ನೀವು ಇಬ್ರು ಸ್ಟೂಡೆಂಟ್ಸ್, ಇವರು ವರ್ಕಿಂಗ್. ಸೊ ನೀವು ಕಾಲೇಜಲ್ಲಿ ನೀವು ಹೋದಾಗ ನಿಮ್ಗೆ ಹೇಗೆ ಏನು ಕೇಳ್ತಾರ? ಹೇಳ್ತಾರೆ, ಏನ್ ಹೇಳ್ತಾರೆ? ನಾವು ನಿನ್ ಜೊತೆ ಬರ್ಬೇಕಾ ತಿನ್ಲಿಕ್ಕೆ ಅಂತ. ಮ್ಯಾಮ್ ಅದರಲ್ಲೂ ಕೂಡ ನಾನು ಒಮ್ಮೆ ಒಂದು ಹೋಟೆಲಿಗೆ ಹೋಗಿದ್ದೆ. ಆಕ್ಚುಲಿ ಆ ದಿವಸ ಹೋಟೆಲಿಗೆ ಅಂದ್ರೆ ತುಂಬಾ ಹಸಿವಾಗಿತ್ತು, ಹಾಗೆ ಹೋಗ್ಬೇಕು ಅಂತ ಹೇಳಿ ಪರ್ಪಸ್ ಇಲ್ಲದ್ರೆ ನಾನು ಮನೆಗೇನೆ ಹೋಗೋದು ಜಾಸ್ತಿ ಆಗಿ. ಸೊ ಹೋಟೆಲಿಗೆ ಹೋದಾಗ ಅದು ಏನೋ ಒಂದು 5 ಸ್ಟಾರ್ ಹೋಟೆಲ್ ಥರನೂ ಅಲ್ಲ, ವೆರಿ ಸಿಂಪಲ್ ವೆರಿ ಗುಡ್ ಹೋಟೆಲ್. ಅಲ್ಲಿ ಹೋದಾಗ ಅದೇ ಅವ್ರಿಗೆ ಅವರು ಅಲ್ಲಿ ಪ್ರತಿ ದಿವಸ ಆ ಎಪಿಸೋಡ್ ನೋಡ್ತಾರೆ, ಈಗಲೂ ನೋಡ್ತಾರೆ, ನಮ್ಮ ಸವಿರುಚಿ ಎಪಿಸೋಡನ್ನು ನೋಡ್ತಾರೆ. ಸೊ ಅವ್ರಿಗೆ ಗೊತ್ತಾಯ್ತು ನಾನು ನಮ್ಮ ರುಚಿ ಹೋಸ್ಟ್ ಮಾಡ್ತೇನೆ ಅಂತ ಹೇಳಿ. ಸೊ ಅದಕ್ಕೆ ಅವರು ಪುನಃ ಒಳಗಡೆಯಿಂದ ಐಟಮ್ ಯಾರಿಗೆ ಸರಿ ಇಟ್ಟು ಬೆಚ್ಚ ತಿನ್ನೋರು ಎಲ್ಲ ಹೋದ ಆ ಎಪಿಸೋಡ್ ಬಂದ್ಮೇಲೆ ಆ ಹೋಟೆಲ್ ಇದು ಫುಡ್ ಎಡ್ಡೆಜ್ಜಿ, ಈ ಹೋಟೆಲ್ ಆ ಫುಡ್ ಎಡ್ಡೆಜ್ಜಿ ಅಂತ ಹೇಳಿ. ಸೊ ದಟ್ ಈಸ್ ಸಮಥಿಂಗ್ ರೆಕಗ್ನಿಷನ್. ಅದು ಕೂಡ ಖುಷಿ ಆಗುತ್ತೆ ಒಮ್ಮೊಮ್ಮೆ. ಲೆಕ್ಚರರ್ ಹೇಳ್ತಾ ಇದ್ರು, ಒಬ್ರು ಲೆಕ್ಚರರ್ ಇದ್ದಾರೆ ಅವರು, ನಾನು ನಾಳೆಯಿಂದ ನಿನ್ನ ಜೊತೆ ಬಂದ್ಬಿಡ್ತೇನೆ, ಅಲ್ಲಿ ಟೇಸ್ಟಿ ಆಗಿರೋದು ಸಿಗುತ್ತೆ ಅಲ್ವಾ, ಸ್ವಲ್ಪ ನಂಗೂ ಕೊಡು ಆಯ್ತಾ, ಶೇರ್ ಮಾಡಿ ತಿನ್ನುವ ಒಟ್ಟಿಗೆ. ಈಗ ಕೇಳಿದ್ರೆ ಏನಾದ್ರು ಅವ್ರು ಹೇಳಿದ್ರೆ ಕಷ್ಟ, ಆಮೇಲೆ ನನ್ನನ್ನು ಬ್ಲೇಮ್ ಮಾಡಬೇಡಿ. ನೀವು ಹೇಳಿದ್ದು ಆಕ್ಚುಲಿ ಅವರಿಗೆ ಕೇಳ್ತಾರೆ, ನಮ್ಗೆ ಕಾಲೇಜಲ್ಲಿ ಬೈತಾರೆ. ಬಿಕಾಸ್ ಯಾವಾಗ ಈಗ ನೋಡಿದ್ರು ಅಟೆಂಡೆನ್ಸ್ ಶಾರ್ಟೇಜ್, ಯಾವಾಗ ನೋಡಿದ್ರು ಅಟೆಂಡೆನ್ಸ್ ಶಾರ್ಟೇಜ್. ಆಕ್ಚುಲಿ ಈಗ ಇದಕ್ಕೆ ನೀವು ನನ್ನನ್ನ ಬ್ಲೇಮ್ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ನೀವು ಇಲ್ಲಿಗೆ ಅಂತ ನನ್ಗೇನ್ ಗೊತ್ತಾ? ಹೌದು ಮ್ಯಾಮ್, ನಾವು ತುಂಬಾ ಸಿನ್ಸಿಯರ್ ಸ್ಟೂಡೆಂಟ್, ತುಂಬಾ ಸಿನ್ಸಿಯರ್ ಸ್ಟೂಡೆಂಟ್. ಬಟ್ ಆಕ್ಚುಲಿ ತಮಾಷೆಗೆ ಹೇಳಿದ್ದು. ಬಟ್ ಆಕ್ಚುಲಿ ಕಾಲೇಜಲ್ಲಿ ಅವ್ರು ಹೇಳಿದ ಹಾಗೆ ನಿಮ್ಗೆಲ್ಲ ಟೇಸ್ಟಿಯಾಗಿ ತಿನ್ಬೋದಲ್ಲ, ನೀವು ಮಾಡೋದಲ್ಲ ನೀವೇ ನಾವಲ್ಲಮ್ಮ ತಿನ್ನೋದು, ಎಲ್ಲರೂ ಸೇರಿ ತಿನ್ನೋದು. ನಮಗೆ ಆಕ್ಚುಲಿ 1 ಸ್ಪೂನ್ 2 ಸ್ಪೂನ್ ತಿಂತೀವಿ ಅಷ್ಟೇ. ಹಾಗಾದ್ರೆ ಉಳಿದ ಸ್ಪೂನ್ಗಳು ಯಾರು ತಿಂತಾರೆ? ಯಾರ್ ತಿಂತಾರೆ? ನಮ್ಮ ತೆರೆ ಮರೆಯಲ್ಲಿ ಸೊ ಆಕ್ಚುಲಿ ಅವರಿಗೆಲ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ಕ್ಯಾಮರಾಮ್ಯಾನ್, ಎಡಿಟರ್ಸ್. ಸೊ ಎಡಿಟರ್ಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಅದರ ಹಿಂದೆ ಕೆಲಸ ಮಾಡ್ತಾರೆ ಅಂತ ಹೇಳಿ. ಬಟ್ ನಮ್ಮ ಒಂದೊಂದು ದಿವಸಕ್ಕೆ 3-4 ಎಪಿಸೋಡ್ ಶೂಟ್ ಆದಾಗ ಅವ್ರು ನಿಂತೇ ಇದ್ದು ನೋಡ್ತಾ ಇರ್ತಾರೆ. ಅವ್ರು ನಿಂತಿದ್ದು ನೋಡ್ತಾ ಇರ್ತಾರೆ. ನಾವಲ್ಲಿ ಘಮ ಘಮ ಅಂತ ಅಲ್ಲಿ ರೆಡಿ ಆದ ಕೂಡಲೇ ಫಸ್ಟ್ ನಮ್ಗೆ ಒಳ್ಳೆ ಬಂದು ಇಲ್ಲಿ ಬಡಿಸಿದಾಗೆ ತಂದಿಡ್ತಾರೆ. ಸೊ ನಾವು ದೊಡ್ಡದಾಗಿ ಫಸ್ಟ್ ಟೇಸ್ಟ್ ನೋಡ್ತೀವಿ. ಆದ್ರೆ ಒಂದು ಹಸಿವು ಆಗುವಾಗ ಪ್ರತಿಯೊಬ್ಬರಿಗೂ ಒಂದು ಆ ಟೈಮಲ್ಲಿ ನಮಗಂತೂ ಇದು ಬೇಕಿತ್ತು ಅಂತ. ಬಟ್ ಆ ಒಂದು ಫಸ್ಟ್ ಪ್ರಿಫರೆನ್ಸ್ ನಮಗ್ ಸಿಗುತ್ತೆ. ಪಾಪ ಅವರು ಇದು ಹೊಟ್ಟೆ ಹಸ್ತಾ ಇದ್ರು ಕೂಡ ಅದೇ ಪೇಷನ್ಸ್ ಅಲ್ಲಿ ಅದನ್ನ ಕವರ್ ಮಾಡ್ಬೇಕು. ಕಷ್ಟ ಅದು. ಎಫರ್ಟ್ಸ್ ಆಕ್ಚುಲಿ ಎಲ್ಲರದ್ದು ಈಕ್ವಲ್ ಆಗಿರುತ್ತೆ. ಬಟ್ ಫಸ್ಟ್ ಪ್ರಿಫರೆನ್ಸ್ ಈ ಕಡೆ ನಮ್ಗೆ ಸಿಗುತ್ತೆ. ಆನ್ ದಿ ಫೇಸ್, ಕ್ಯಾಮರಾ ಫೇಸ್ ಕೂಡ ನಾವು ಮಾಡ್ತೀವಿ. ಪವಿತ್ರಕ್ಕ ನೀವು ಆವಾಗ ಹೇಳಿದ್ರಿ ನೀವು ಆ ರೀತಿ ಮಾಡ್ತಾರೆ, ಈ ರೀತಿ ಮಾಡ್ತಾರೆ. ಬಟ್ ನಾನು ಯಾವಾಗ್ಲೂ ಹೇಳ್ತೀನಿ, ಸೊ ನನ್ನ ಬ್ಯಾಕ್ ಬೋನ್ ಅವರು ನಮ್ಮ ರುಚಿ ಕಾರ್ಯಕ್ರಮದ್ದು. ಶಿ ಇಸ್ ಮೈ ಬ್ಯಾಕ್ ಬೋನ್. ಕರೆಸ್ಪಾಂಡೆಂಟ್ ಇದ್ದಾಗೆ. ಕರೆಸ್ಪಾಂಡೆಂಟ್ ಅಂತ ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ಅದಿದ್ರೆ ಮಾತ್ರ ನಾವು ನಿಲ್ಲೋದಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಡೈರೆಕ್ಷನ್ ಕೊಡ್ಬೋದು, ಆದ್ರೆ ಅವರು ಪ್ರತಿಯೊಂದನ್ನು ಕೂಡ ಒಂದು ಸ್ವಲ್ಪ ಕೂಡ ಕೋಪ ಮಾಡಿ, ನಾನು ಹತ್ರ ಸ್ವಲ್ಪ ಕೆಲವು ಸರಿ ಸಿಟ್ಟು ಮಾಡ್ತೀನಿ, ಅವ್ರು ಸಿಟ್ಟು ಮಾಡದೆ ಒಂದು ಚೂರು ಕೋಪ ಮಾಡ್ಕೊಳ್ಳದೆ ಎಲ್ಲಾ ಕೆಲಸವನ್ನ ಮಾಡ್ತಾರಲ್ಲ, ಅದು ಖುಷಿ ಅನ್ಸುತ್ತೆ. ರಿಯಲಿ ಅವರು ತುಂಬಾ ಮಾಡ್ತಾರೆ ಹೆಲ್ಪ್. ಅವರಿದ್ದಾರೆ ಅಂತ ಹೇಳಿದ್ರೆ ಅಡಿಗೆ ಮನೇಲಿ ಎಲ್ಲ ಕೆಲಸ. ಎಲ್ಲಾದ್ರೂ ಈಗ ಯಾರಾದ್ರೂ ನಾನು ಆಗ್ಲೇ ಹೇಳ್ದೆ, ನಮ್ಮ ಅತಿಥಿಗಳು ಕಾಲ್ ಮಾಡಿ ಕೇಳಿದಾರೆ, ಅವ್ರು ಫಸ್ಟ್ ಕೇಳೋದು ಪವಿತ್ರಕ್ಕ ಹೇಗಿದ್ದಾರೆ. ಸೊ ಆ ಪವಿತ್ರಕ್ಕ ಇದಾರಲ್ಲ, ಎಲ್ರದ್ದು ಕೂಡ ಪವಿತ್ರಕ್ಕ ಆಗ್ಬಿಟ್ಟಿದ್ದಾರೆ. ಇವರ ಎಲ್ಲ ಪರಿಚಯ ಇಲ್ಲದಿದ್ರು ಕೂಡ ಸೊ ಇವ್ರ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಟೀಮ್ ವರ್ಕ್ ಇಲ್ಲದಿದ್ರೆ ಒಂದು ಪ್ರೋಗ್ರಾಮ್ ನಾನು ಆಗ್ಲೇ ಹೇಳಿದಾಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಕರೆಕ್ಟ್, ಎಕ್ಸಾಕ್ಟ್ಲಿ. ಅದು ಈಚ್ ಒನ್ಸ್ ಎಫರ್ಟ್. ಅದ್ರ ಜೊತೆ ನಮ್ಮ ವೀಕ್ಷಕರು ಕೂಡ ಪ್ರತಿ ಸಲ ನಾವೇನೋ ಮಾಡ್ತೀವಿ. ಆಗ್ಲೇ ಹೇಳ್ದೆ, ಊಟ ಎಲ್ಲ ಮಾಡಿ ಎಲ್ಲಿ ತಂದಿಟ್ಟು
ಬಡಿಸಿ ಇಟ್ರೆ ಆಯ್ತಾ, ತಿನ್ಬೇಕಲ್ಲ. ತಿನ್ಬೇಕು, ಹೌದು. ತಿನ್ನುವಂತವ್ರು ನಮ್ಮ ವೀಕ್ಷಕರು, ಅವ್ರು ನೋಡ್ಬೇಕು, Correct. ನೋಡಿ ನಮ್ಮನ್ನ ಅಪ್ರಿಶಿಯೇಟ್. ಇಷ್ಟೆಲ್ಲ ನಾವ್ ಹೇಳ್ತಾ ಇದ್ದೀವಿ ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಅಂತ, ಅವ್ರು ನೋಡದಿದ್ರೆ ನಾವ್ ಇಷ್ಟೆಲ್ಲ ಎಫರ್ಟ್ ಹಾಕಿದ್ದೀವಿ. ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ವೀಕ್ಷಕರು ಕೂಡ ಅಷ್ಟೇ ಮುಖ್ಯ. ಮ್ಯಾಮ್ ಇದೀಗ ಆಫ್ ಮಾಡಿದೆ ನಾನು, ಬಿಕಾಸ್ ಅದು ಹಾಲು ಆವಿಯಾಗಿ ಹೋಗ್ತಾ ಇತ್ತು, ಗಟ್ಟಿಯಾಗಿದೆ. ನೋಡ ಒಂದ್ಸಲ ಚೆಕ್ ಮಾಡ್ಬೇಕಾ? ಹೋಗಿ check ಮಾಡಿ. ಹಾಲೇ ಕಾಣಿಸ್ತಿಲ್ಲ ಇದ್ರಲ್ಲಿ. ಓ ಇದು ಖೀರ, ಇದು ಇದು ಎಂತ ದೇವ್ರೇ. ದೇವರೇ, ಇದಕ್ಕೆ ಹೊಸ ಹೆಸರು ಕೊಡ್ಬೋದು, ಆತರ ಮಾಡಿದ್ದಾರೆ. ಓಕೆ, ಇದೀಗ ಕರೆಕ್ಟ್ ಮಾಡುವ. ನೀವೀಗ ನನ್ನ ಮರ್ಯಾದೆ ತೆಗಿತೀರಾ ಅಂತ ನಾವು ಜನ ಮಾಡಿಕೊಂಡು. ಇದೇ ಟ್ರೈನಿಂಗ್ ಕೊಟ್ಟಿದ್ದೀನಿ. ಮಾತಾಡ್ತಾ ಗೊತ್ತಾಗಿಲ್ಲ ಆಕ್ಚುಲಿ. ಹೌದು, ಅದೇ ಹೇಳುದಲ್ಲ, ಇಬ್ರು ಹುಡುಗಿಯರು ಸೇರಿದ್ರೆ ಈಗೇನೆ ಆಗೋದು ಅಡಿಗೆ ಕೋಣೆಯಲ್ಲಿ. ನಾವಾದ್ರೂ ಹುಡುಗರು ಏನಾದ್ರೂ ಮಾಡ್ತಾ ಇಷ್ಟೊತ್ತಿಗೆ ಕೀರಾಗಿ ತಿಂದು ಎಲ್ಲ ಮನೆಗೆ ಪ್ಯಾಕಪ್ ಮಾಡಿ ಹಾಕ್ತಿತ್ತು. ಓಕೆ, ಸ್ವಲ್ಪ ಇದು ಚೆನ್ನಾಗಿದೆ. ಇದೀಗ ಹೇಗಿದೆ ಅಂತ ಒಂದು ರೂಪ ಇಲ್ಲದ ಖೀರ್ ಇದು. ಇದಕ್ಕೆ ಏನು ದಾಟಿ ಈಗ ಇಲ್ಲ. ಅದು ನಾವು ಶಾವಿಗೆ ಉಪ್ಪಿಟ್ಟು ತರ ಇದೆ, ಆ ತರ ಇದೆ. ಇದಕ್ಕೆ ಒಂದ್ ಸ್ವಲ್ಪ ಈಗ ಇದನ್ನ ಆಡ್ ಮಾಡುವ ನಾವು. ಓಕೆ, ಈಗ ಕಲ್ಲಡಿಸ್ತಾ ಬನ್ನಿ ನೋಡ. ಅದಕ್ಕೆ ಆಸೆ ಇತ್ತು ನೀವೇ ಬರ್ಬೇಕು ಅಂತ. ಹೌದಾ? ಅದು ನಾವು ಬೇಕಂತಲೇ ಮಾಡಿದ್ದೆ ಆಕ್ಚುಲಿ. ಇದೀಗ ಓವರ್ಫ್ಲೋ ಆಗದಾಗಿ ನೋಡ್ಕೊಳ್ಳಿ. ಇದು ಅದೇ ಗ್ಯಾಪ್ ಅಲ್ಲಿ ನೀವು ಇದನ್ನು ಕೂಡ ಒಂದು ರೋಸ್ಟ್ ಮಾಡಿ ಓಕೆ, ಕೊಡಿ. ಇದಲ್ಲಿ ಮಾಡಿದ್ರೆ ಆಯ್ತಲ್ಲ. ಡ್ರೈ ರೋಸ್ಟ್ ಅಲ್ಲ? ಹೌದು, ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕುವಲ್ಲ. ತುಪ್ಪ ಹಾಕಲ್ಲ, ತುಪ್ಪ ಫೇವ್ರೆಟ್ ಆಕ್ಚುಲಿ. ಒಂದು ಸ್ಪೂನ್ ಅಲ್ಲಿ. ಅಂಡ್ ಇದನ್ನೀಗ ಪುನಃ ಮತ್ತೊಮ್ಮೆ ಅದಕ್ಕೆ. ಪ್ರಜ್ಞಾ ಇಲ್ಲಿ ಈ ಕಡೆ ಬನ್ನಿ, ನೀವು ಇದನ್ನ ನೋಡ್ಕೊಳ್ಳಿ. ಪ್ರಜ್ಞಾ ಇದನ್ನ ಖೀರ್ ನೋಡ್ಕೊಳ್ಳಿ. ಎಸ್, ಓಕೆ. ನೋಡಿ, ಈಗಾದ್ರೂ ಸ್ವಲ್ಪ ನೋಡುವ ಅಂತ ಹೇಳಿ ಆದ್ರೂ ಆಗುತ್ತೆ ಅದು. ಅದೇ ಅದಕ್ಕೆ ತುಂಬಾ ಒಂದ್ ಸ್ಪೂನ್ ತುಪ್ಪ ಹಾಕ್ಲಾ? ಅಲ್ಲ, ಕರೆಕ್ಟ್ ಮಾಡ್ತಾ ಇದ್ರು ಸುಮ್ಮನೆ ಇಟ್ಕೊಳ್ಳಿ. ಇಬ್ರನ್ನು ಒಟ್ಟಿಗೆ ಬಿಟ್ಟದ್ದು ಸ್ವಲ್ಪ ಕಷ್ಟ ಆಯ್ತಾ ಅಂತ. ಅದು ನೀವು ಮಾತಾಡ್ತಾ ಇದ್ರಲ್ಲ, ಆ ಕಡೆ ಎಮೋಷನಲ್ ಆಗ್ಬಿಟ್ಟಿ, ಸೊ ಈ ಕಡೆ ಹೋಗಕ್ಕಾಗಿಲ್ಲ. ಓಹೋ, ಪಾಪ ಖೀರ್ ಕೂಡ ಎಮೋಷನಲ್ ಆಗಿ ಅಷ್ಟು ಗಟ್ಟಿ ಆಯ್ತು ಅದು. ಓಕೆ, ಒಂದು ಎರಡು ಹಾಕಿ ಹಾಕಿ ಒಟ್ಟಿಗೆ ಹಾಕಿ. ಇನ್ನ ಅದು ಫುಲ್ ಡಾರ್ಕ್ ಆಗುದ್ರೆ ಕಷ್ಟ. ಒಟ್ಟಿಗೆ ಹಾಕದಾ? ಮತ್ತೆ ನೀವು ಅದು ಎಲ್ಲ ಅದು ಒಂದೊಂದು ಹಾಕುದ್ರಷ್ಟರಲ್ಲಿ ಅಡಿಲಿ ಹಾಕಿದೆಲ್ಲ ಅದು ಕಪ್ ಕಪ್ ಆಗ್ಬಿಡುತ್ತೆ. ಇದು ಬಿಸಿ ಆಗಲ್ಲ? ತುಂಬಾ ಆಯ್ತಲ್ಲ, ಎಲ್ರಿಗೆ ಆಗುತ್ತೆ. ಅದಕ್ಕೆ ನಾವು ಹಾಗೇನೆ ಬರ್ಬೇಕು ಅಂತ ಹೇಳಿದ್ದು. ಇಬ್ಬರಿಗೆ ಮಾಡೋದು. ನೀವು ಇವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಮೇಡಮ್, ಇಬ್ಬಿಬ್ರೇ ಇರುದಲ್ಲ, ಅಷ್ಟೇ ಮಾಡಿ ಗೊತ್ತು. ಇನ್ನು ಮುಂದೆ ಕೂಡ ದೊಡ್ಡ ದೊಡ್ಡ ಸಂಸಾರ ತೆಗಿಲಿಕ್ಕಿದೆ, ಎಷ್ಟು ಮಾಡ್ಲಿಕ್ಕಿದೆ. ಸೊ ಇಲ್ಲಿ ಟ್ರೈನಿಂಗ್ ತಗೊಂಡು ಆಮೇಲೆ ನಮಗ್ ಬೈತಾರೆ. ಸೊ ಇದನ್ನೇ ಹೇಳ್ಕೊಟ್ಟಿದ್ದೆ ನಿಮ್ಗೆ ನಮ್ಮ ರುಚಿಯಲ್ಲಿ. ಗೆಸ್ಟ್ಗಳು ಬಂದ್ರು ಹೇಳ್ಬೋದು, ನಾವ್ ಇಷ್ಟೆಲ್ಲ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದೀವಿ, ಇವ್ರೇನಿದು ಈ ತರ ಮಾಡಿದ್ದು. ಸೊ ನಿಮ್ಮ ಇದು ಎಕ್ಸಾಮ್ ಅವ್ರು ಕೊಡ್ತಾ ಇದ್ದಾಗೆ. ಓಕೆ, ನೋಡ್ಕೊಳ್ಳಿ. ಲಾಸ್ಟ್ ಆಯ್ತು, ಆಫ್ ಮಾಡಿ. ತುಪ್ಪದೊಟ್ಟಿಗೆ ಹಾಕ್ತೀನಿ. ಅದು ಕುದಿ ಬಂತ? ಎಸ್. ಕೆಳಗಿಂದ ಹಾಕಿ, ಸ್ವಲ್ಪ ಕೆಳಗೆ. ತಿರುಗಿಸಿ. ಇನ್ ಸ್ವಲ್ಪ ಹೊತ್ತು ಎರಡು ಶಬ್ದ ಮಾತನಾಡಿದ್ರೆ ಅದು ವಿದ್ರೂಪ ಆಗ್ತಾ ಇತ್ತು ಎಲ್ಲ. ಕಪ್ಪು ಕಪ್ಪಾಗಿದೆ. ಅದು ಹೋಯ್ತಾ? ಅದು ಸ್ವಲ್ಪ ಇದೆ, ಬಟ್ ಪರವಾಗಿಲ್ಲ. ಕಪ್ಪು ಸ್ವಲ್ಪ ಲಕ್ಷಣ ಅಲ್ವಾ, ಇರ್ಲಿ ಬಿಳಿಯಲ್ಲಿ. ಕಪ್ಪು ಚುಕ್ಕೆ ವೈಟ್ ಖೀರಿಗೆ ಚೆನ್ನಾಗಿ ಕಾಣುತ್ತೆ ಮ್ಯಾಮ್. ಆಕ್ಚುಲಿ ಡೆಕೋರೇಷನ್ ಮಾಡಿದ ಆಪೋಸಿಟ್ ಕಲರ್. ಅಲ್ಲ, ದೂರದಿಂದ ಕರಟಿ ಹೋದ ಸ್ಮೆಲ್ ಕೂಡ ಬರ್ತದೆ. ಇದು ಈಗ ನಾಚ್ ನ ಜಾನೆ ಆಂಗನ್ ಟೇಡ ಅಂತ ಹೇಳ್ತಾರಲ್ಲ, ಆ ತರ ಆಯ್ತು. ಪಾಪ ಪ್ರತಿಯೊಂದು ಸಲ ಖೀರ್ ತಿಂದಾಗ ಕೆಲವೊಂದು ಸರ್ಟನ್ ಜನರಿರ್ತಾರೆ, ನನ್ ಗೇರು ಬೀಜನೇ ತಿನ್ಬೇಕು ಅಂತ ಹೇಳಿ. ಬಟ್ ಇದ್ರಲ್ಲಿ ಯಾರು ಗೇರು ಬೀಜ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ನಂಗೆ ಗೇರು ಬೀಜ ಇಲ್ಲ. ಅಲ್ಲ, ಜಾಸ್ತಿ ಇತ್ತಲ್ಲ ಗೇರು ಬೀಜ, ಆಗ ಖಾಲಿ ಆಯ್ತಲ್ಲ. ಅದೇ ಅದು ಹೋಗುತ್ತೆ. ನಮ್ಮಲ್ಲಿ ಇಲ್ಲಿ ಕ್ಯಾಮರಕ್ಕೂ ಜೀವ ಇದೆ. ಓಕೆ ಮೇಡಮ್, ಇದಕ್ಕೆ ಏಲಕ್ಕಿ ಈಗ ಹಾಕೋದಲ್ವಾ? ಹಾಗಾದ್ರೆ ಹಾಕಿ. ಏಲಕ್ಕಿ ಓಪನ್ ಮಾಡಿ ಹಾಕುದಾ, ಹಾಗೆಲೇ ಹಾಕ್ಲಿಯಾ? ಓಪನ್ ಮಾಡಿ ಹಾಕಿ. ನಾವು ಮನೇಲಿ ಮಾಡ್ಬೇಕಾದ್ರೆ ಏಲಕ್ಕಿ ಮತ್ತೆ ಸಕ್ಕರೆ ಒಟ್ಟಿಗೆ ಗ್ರೈಂಡ್ ಮಾಡಿ ಹಾಕ್ತಿವಿ. ಅದು ಈಸಿ, ಆ ತರ ಮಾಡ್ಕೊಂಡ್ರೆ ಸುಲಭ. ಇಲ್ಲಾಂದ್ರೆ ಹೀಗೆ ಹಾಕ್ಬೇಕು, ಬಿಕಾಸ್ ಕೆಲವೊಬ್ಬರಿಗೆ ಏಲಕ್ಕಿ ಸಿಕ್ಕಿದ್ರೆ ಆಗಲ್ಲ ಬಾಯಿಗೆ. ಬಟ್ ಅದು ಮೌತ್ ಫ್ರೆಶ್ನರ್. ಅದು ಹಿಡ್ಕೊಳ್ಳಿ, ಸ್ವಲ್ಪ ಹೆಲ್ಪ್ ಮಾಡಿ. ನೀವು ಮಾಡಿ ಮಾಡ್ಬೇಕಾ? ನಿಮ್ ಕೆಲಸದಲ್ಲಿ ಈಗ ಉಪ್ಪಿಟ್ಟು ತಿನ್ನುವ ಪರಿಸ್ಥಿತಿ ಬರ್ತಿತ್ತೇನ? ನಾನ್ ನೇಲ್ಸ್ ಬಿಟ್ಟಿದ್ದೀನಿ, ಕಟ್ ಆಗುತ್ತೆ ಈಗ ನೇಲ್ಸ್. ಓ, ಇದೇ ಆಗೋದು ಅಡಿಗೆ ಮನೇಲಿ ಇದ್ರೆ. ಅಡಿಗೆ ಮನೇಲಿ ನೀವಿದ್ರೆ ಇದೇ ಆಗೋದು, ಮಾತು, ನೇಲ್ಸ್. ನೋಡ್ತಾ ಇದ್ದೀನಿ ಎಷ್ಟು ಕಲ್ತಿದ್ದೀರಾ ನೀವು ನಮ್ಮ ರುಚಿಯಲ್ಲಿ ಅಂತ. ಈಗ ಅದು ಪುನಃ ಉಪ್ಪಿಟ್ಟು ಆಗೋಷ್ಟ್ರಲ್ಲಿ ಇದು ಅಡಿಗೆ ಮುಗಿಬೇಕೀಗ. ಸರಿ, ಹಾಗಾದ್ರೆ ಸಿಮ್ಮಲ್ಲಿ ಇಟ್ಕೊಳ್ಳಿ. ಕರೆಕ್ಟ್ ಮಾಡ್ತಿದ್ದೇನೆ.
ನೀವು ಕರೆಕ್ಟ್ ಮಾಡ್ತಿದ್ದೀರಾ. ತೊಂದರೆ ಇಲ್ಲ, ಕಲ್ತಿದ್ದೀನಲ್ಲ ಮ್ಯಾಮ್. ಗೊತ್ತಾಗ್ತಾ ಇದೆ. ನೀವ್ ಯಾವತ್ತಾದ್ರೂ ಈ ಮಾಡಿದ ಅಡಿಗೆ ಹೋಗಿ ಮನೆಗೆ ಮಾಡಿದೀರಾ? ಒಂದು ಮಾಡಿದ್ದೀನಿ, ಯಾವ್ದದು ಹೆಸರು ಗೊತ್ತಿಲ್ಲ, ಮಾಡಿದ್ದೀನಿ. ನಾನ್ ಮಾಡಿಲ್ಲ, ಅಮ್ಮನ ಹತ್ರ ಮಾಡ್ಸಿದ್ದೀನಿ. ಓ, ನೀವು ಅವ್ರು ಮಾಡಿ ನಾನು ಅಮ್ಮಂಗೆ ಒಂದು ಟಿಪ್ಸ್ ಕೊಟ್ಟಿದ್ದೇನೆ. ಏನಪ್ಪ? ಅಮ್ಮಂಗೆ ತರಕಾರಿ ಇವ್ರಿಗೆ ಟಿಪ್ಸ್ ಕೊಡ್ಲಿಕ್ಕೆ ನಾನ್ ಬರ್ಬೇಕು, ಇವರು ಮತ್ತೆ ಟಿಪ್ಸ್ ಕೊಟ್ಟಿದ್ದಾರೆ. ಅಯ್ಯೋ, ಏನಂತ ಅದದ್ದು? ತರಕಾರಿ ಬೇಯಿಸುವಾಗ ಉಪ್ಪು ಹಾಕೊಳ್ಳಿ, ಬೇಗ ಬೇಯುತ್ತೆ. ಓ, ಸೊ ಅಮ್ಮ ಅನ್ಸ್ಕೊಳ್ಬೋದು. ಸೊ ಇವಳೇ ಬಂದು ನನಗೆ ಟಿಪ್ಸ್ ಕೊಡ್ಬೇಕು. ಹೌದು. ಅದಕ್ಕೆ ಅಮ್ಮ ಹೇಳಿದ್ರು, ನಿಂಗೆ ಯಾರು ಹೇಳಿದ್ದು ಆ ತರ ಹಾಕ್ಲಿಕ್ಕೆ? ಇಲ್ಲ ಹಾಕ್ಬೇಕು ಅಂತಿಲ್ಲ ಅಂತ. ಇಲ್ಲ ನಂಗೆ ನಮ್ಮ ಟಿವಿಯಲ್ಲಿ ಹೇಳಿದ್ದಾರೆ ಅಂದೆ. ನಿಮ್ ಹತ್ರದ್ದು ಏಲಕ್ಕಿ ಹಾಕಿ, ಜಾಸ್ತಿ ಬೇಡ, ಇಷ್ಟು ಸಾಕು. ಸಾಕು ಸಾಕು ಸಾಕಲ್ಲ? ಆಯ್ತಾ? ಎಲ್ಲ ಆಯ್ತು. ಮಾಡಿದ್ದು ಎಲ್ಲ ಆಯ್ತು. ಲಾಸ್ಟ್ ಅಲ್ಲಿ ಅದಕ್ಕೆ ಒಂದು ಟೇಸ್ಟ್ ಇನ್ನು ಎನ್ಹಾನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಏನಿಟ್ಟಿದ್ದೀರಿ? ಕಂಡೆನ್ಸ್ ಮಿಲ್ಕ್ ಇದೆ, ಉಪ್ಪು. ಕಂಡೆನ್ಸ್ ಮಿಲ್ಕ್ ಹಾಕಿದ್ರು, ಉಪ್ಪು ಬಾಕಿದೆ. ಉಪ್ಪಿಲ್ಲದ ಇದು ಉಪ್ಪಿಲ್ಲದ ರುಚಿ ಇಲ್ಲ, ಇದು ನೀವೇ ಹಾಕಿ ಮೇಡಮ್. ಇಲ್ಲ ಜಾಸ್ತಿ ಆದ್ರೆ ಇವ್ರದ್ದು ಸೊ ಅದಕ್ಕೆ ಕೊಡ್ತಾ ಇಲ್ಲ. ಆ ರಿಸ್ಕ್ ಬೇಡ ಅಂತ ಆಗ್ಲೇ ಹೇಳಿದೀನಿ. ಸ್ವೀಟ್ ಮಾಡುವಾಗ ನೀವು ತಾಯಿಗಿಂತ ಬಂದು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಸ್ವೀಟ್ ಮಾಡುವಾಗ ಚಿಟಕಿ ಉಪ್ಪು, ಅದೇ ನೀವು ಖಾರ ಮಾಡಿ. ಸೊ ಅದಕ್ಕೆ ಸ್ವಲ್ಪ ಚಿಟಕಿ ಸಕ್ಕರೆ ಅಥವಾ ಬೆಲ್ಲ. ಆಪೋಸಿಟ್ ನೀವು ಹೇಳಿದ್ರಿ ತುಂಬಾ ಉಪ್ಪು ಹಾಕ್ಬೇಕು. ಇಲ್ಲ ಇಲ್ಲ, ಅದು ನಾನು ಖಾರ ಸೊ ಅಂತ ಇದು ಹೇಳಿದ್ದು ಅವ್ರಿಗೆ. ಸಾಕು ಅನ್ಸುತ್ತೆ. ಸೊ ಇನ್ನು ಅದನ್ನ ಉಪ್ಪಿಟ್ಟು ಮಾಡಬೇಡಿ. ಖೀರ್ ರೆಡಿ. ರೆಡಿ. ಕೀರ್ ಇಸ್ ರೆಡಿ. ರೆಡಿ, ಸವಿಯಲು ಸಿದ್ಧ. ಸಿದ್ಧ. ತಯಾರಿಸುವ ವಿಧಾನ ಅಂತೂ ನೀವು ಹೇಳ್ಬೇಡಿ ಬಿಡಿ. ಯಾಕಂತ ಹೇಳಿದ್ರೆ ಆ ತಯಾರಿಸುವ ವಿಧಾನದಲ್ಲಿ ತುಂಬಾ ಏರುಪೇರಾಗಿದೆ. ನಮ್ಮ ವೀಕ್ಷಕರೇ ನೋಡ್ಕೊಂಡೇ ಅನುಭವಿಸ್ತಾರೆ. ನೋಡುವಾಗ್ಲೂ ಎಷ್ಟು ಚೆನ್ನಾಗಿದೆ. ಅಯ್ಯೋ, ಇನ್ನು ಯಾವ್ದ್ರೆಲ್ಲ ಹಾಕ್ಲಿಕ್ಕಿಲ್ವಾ? ಇನ್ನು ಯಾವ್ದು ತೆಗ್ದು? ಅದು ಏನ್ ಗೊತ್ತಾ, ಅದು ನನ್ನಿಂದ ಇವ್ರದ್ದು ಒಂದು ಭಾರಿ ಅಭ್ಯಾಸ ಇತ್ತು. ಸೊ ಈ ಸೀಕ್ರೆಟ್ ಹೇಳ್ಬೇಕಾ? ಸೊ ನನಗೂ ಗೊತ್ತಿರ್ಲಿಲ್ಲ. ಪವಿತ್ರಕ್ಕ ಬಂದು ಹೇಳಿದ್ರು, ಸೊ ನೀವು ಫ್ರೀ ಬಿಡ್ತಿರಲ್ಲ ಮೇಡಮ್, ಸೊ ನೀವು ಫ್ರೀ ಬಿಟ್ಟಾಗ ಅಲ್ಲಿ ಅವರು ನಮಿತಾ ಅವ್ರು ಏನ್ ಮಾಡ್ತಾರೆ, ಡಾನ್ಸ್ ಮಾಡ್ತಾ ಇದ್ದಾರೆ. ಡಾನ್ಸಾ? ರೀಲ್ಸ್ ಎಲ್ಲ ಇವ್ರು ರೀಲ್ಸ್ ಮಾಡೋದಿಲ್ಲ ಕೂತ್ಕೊಂಡು. ಓಹೋ. ಸೊ ಫ್ರೀ ಬಿಟ್ರೆ ಸಾಕು, ರೀಲ್ಸ್ ಮಾಡೋದಕ್ಕೆ ಶುರು. ಇವತ್ತು ಮಾಡೋಣ ಮ್ಯಾಮ್. 1500 ಎಪಿಸೋಡ್ ಲೆಕ್ಕ. 1500 ರೀಲ್ಸ್. ಎಲ್ರು ಒಟ್ಟಿಗೆ. ಎಲ್ಲರೂ ಒಟ್ಟಿಗೆ. ನೀವು ರೀಲ್ಸ್ ಗಿಂತ ಮೊದಲು ಫಸ್ಟ್ ಕೀರ್ಸ್ ಫಿನಿಶ್ ಮಾಡಿ. ಓಕೆ, ಆಯ್ತಲ್ಲ. ಕೀರ್ ಡನ್ ಅಲ್ವಾ? ಓಕೆ, ಸರಿ. ಎಸ್, ಸರ್ವಿಂಗ್. ಘಮ ಒಳ್ಳೆ ಬರ್ತಾ ಇದೆ. ಇದ್ರ ಇವತ್ತು ಟೇಸ್ಟ್ ನಮ್ಮ ಟಿವಿಯ ಬಿಹೈಂಡ್ ದ ಸ್ಕ್ರೀನ್ ಅವರೇ ನೋಡಿದ್ರೆ ಒಳ್ಳೇದು ಅಂತ ಇವರು ಮಾಡಿದಂತದ್ದು ಅವ್ರು ನೋಡ್ತಾರೋ ಅನ್ನೋದೇ ಡೌಟ್ ಇದೆ ಅಲ್ವಾ? ಓಕೆ, ಏನ್ ಹೇಳಿದ್ರು? ಅವರೇ ಹೇಳಿದ್ರು ನೋಡ್ತಾರೆ ಇಲ್ವೋ ಅಂತ ಡೌಟ್ ಇದೆ ಅಂದ್ರೆ ನಾನು ಹಾಗಾದ್ರೆ ಇಲ್ಲ, ಚೆನ್ನಾಗಾಗೈತೆ. ನಿಜವಾಗ್ಲೂ ಚೆನ್ನಾಗಾಗಿದೆ. ಡಾನ್ಸ್ ಓಕೆ. ಹಾಗಾದ್ರೆ ಫಸ್ಟ್ ಗೆ ಟೇಸ್ಟ್ ಅನ್ನು ಪ್ರಿನ್ಸಿಪಲ್ ಗೆ ಕೊಡುವ, ಸರ್ವ್ ಮಾಡ್ಕೊಳ್ಳೋ. ಓಕೆ. ಓ, ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ ಮ್ಯಾಮ್? ಅಂಡ್ ನಮ್ಮ ಸವಿರುಚಿಯಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಖುಷಿ ಆಗ್ತದೆ ಏನಂತ ಹೇಳಿದ್ರೆ ದ ಫೈನಲ್ ಆ ಡೆಕೋರೇಷನ್ ಅಲ್ವಾ, ಗಾರ್ನಿಶಿಂಗ್ ಅಲ್ವಾ. ಸೊ ಆ ಒಂದು ನೋಡುವಾಗಲೇ ತಿನ್ನುವ ಅಂತ ಹೇಳುವ ಒಂದು ಫೀಲ್ ಕೊಡ್ತಾ ಇತ್ತು ಅದು. ಅದ್ರಲ್ಲಿ ಶೆಫ್ಸ್ ಎಲ್ಲ ಬಂದ್ರೆ ಎಕ್ಸ್ಟ್ರಾರ್ಡಿನರಿ ಗಾರ್ನಿಶಿಂಗ್ 15 ಮಿನಿಟ್ಸ್ ಅದಕ್ಕೇನೆ ಹೋಗ್ತಾ ಇತ್ತು. ಹೌದು. ಹಾಗೆ ನೋಡಿ, ಯಾವಾಗ್ಲೂ ನಿಮ್ಗೆ ಪ್ರೆಸೆಂಟೇಶನ್ ಚೆನ್ನಾಗಿದ್ರೆ ಮಾತ್ರ ಅದನ್ನ ಫಸ್ಟ್ ನಾನು ಯಾವಾಗ್ಲೂ ಹೇಳ್ತೀನಿ, ಕಣ್ಣಿಗೆ ಮುದ ನೀಡಬೇಕು, ಆಮೇಲೆ ಹೊಟ್ಟೆಗೆ ತಂತಾನೆ ಮುದ ನೀಡುತ್ತೆ. ಸೊ ಯಾವಾಗ್ಲೂ ಸೇಮ್ ಡೈಲಾಗ್ ಹೇಳ್ತಾಳೆ ಅಂತ ಅನ್ಕೊಳ್ತಾರೆ, ಬಟ್ ಅದು ಫ್ಯಾಕ್ಟ್. ಹೌದು. ಸೊ ಎಲ್ರಿಗೂ ಆಗುವಷ್ಟು ಆಗಿದೆ ಮ್ಯಾಮ್ ಖೀರ್ ಆಕ್ಚುಲಿ. ಸೂಪರ್, ವೆರಿ ನೈಸ್, ಗುಡ್, ವೆರಿ ಗುಡ್. ಎಸ್. ಸೊ ಇದು ಸ್ಪೂನ್ ಕೊಡಿ. ಅದನ್ನ ಖಾಲಿ ಮಾಡಿ ಇಬ್ರು. ಖಂಡಿತ ಖಾಲಿ ಮಾಡುವಂತ ರೀತಿಯಲ್ಲಿ ಇದ್ರೆ ಖಂಡಿತ ಖಾಲಿ ಮಾಡಿ ಇನ್ನೊಂದು ಬೌಲ್ ತಗೊಳ್ತಾರೆ. ಓಕೆ ಓಕೆ, ಎಸ್, ಕೊಡಿ. ಸೊ ಒಂದು ಸ್ಪೂನ್ ಅಲ್ಲೇ ಸಾಕು ಅಂತ ಇದ್ರೆ ಗೊತ್ತಿಲ್ಲ. ಸೊ ಇದು ಮೇಡಮ್ ಮತ್ತು ನಾವು ಶೇರ್ ಮಾಡ್ಕೊಳ್ತೇವೆ, ನೀವು ಕೂಡ ತಕೊಳ್ಳಿ. ಓಕೆ, ಎಸ್. ಮೇಡಮ್ ರೆಡಿ ಆಗಿದೆ. ನಮ್ಮ ಇಬ್ರು ಹುಡುಗಿಯರು ಮಾಡಿದ್ದಾರೆ, ಶೆಫ್ಸ್ಗಳು ಚೆನ್ನಾಗಿ ಮಾಡಿದ್ದಾರೆ. ಟೇಸ್ಟ್ ಮಾಸ್ಟರ್ ಶೆಫ್ಸ್ ಈಗ ಹೇಗಾಗಿದೆ ನೋಡಿ. ಹಾಗೆ ಕರೆತಾರೆ ನೋಡುವ. ಅದು ಮಾಸ್ಟರ್ ಶೆಫ್ ಅಂತ ನಾವು ತಿಂದಾದ್ಮೇಲೆ ಹೇಳುವ. ಈಗ ಅವ್ರಿಗೆ ಮಾತ್ರ ಅಲ್ಲ, ನಿಮಗೂ ಎಕ್ಸಾಮ್ ಇದು. ಯಾಕಂದ್ರೆ ನೀವಲ್ವಾ ಹೇಳ್ತಾರೆ. ಮರ್ಯಾದೆ ಉಳಿಸಿದ್ರೆ ಸಾಕು. ಅಲ್ಲ, ಚೆನ್ನಾಗಾದ್ರೆ ನೀವೀಗ ತಗೊಳ್ತೀರಿ ಪ್ರಶಂಸೆ. ಚಾಲ್. ಬಟ್ ನೀವ್ ಹೇಳ್ಕೊಟ್ಟಿದ್ರಲ್ಲಿ ಫಸ್ಟ್ ಆಹಾ ಗೋಡಂಬಿ. ಬಟ್
ತೊಂದರೆ ಇಲ್ಲ, ಆಗತ್ತೆ. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡಿ ಫಸ್ಟಿಗೆ ನೀವು ತಿನ್ನಿ ಮ್ಯಾಮ್, ಹೌದು ಆಮೇಲೆ madam. ನಾವು ತಿಂತೀವಿ. ನೀವು ತಿನ್ನಿ. ಹೌದು, ಹಾಗಾದ್ರೆ ಫಸ್ಟ್ ಬಲಿಕ ಬಕ್ರ ನಾನು ಎಲ್ಲ ಕಪ್ಪು. ನಿಮ್ ಫೀಡ್ಬ್ಯಾಕ್ ಬಂದ ನಂತರ ನಾನು ತಿಂತೇನೆ. ನೈಸ್, ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಅಂತೂ ಹೇಳ್ಕೊಟ್ಟದ್ರಲ್ಲಿ ಸಾರ್ಥಕ ಆಯ್ತು. ಸೊ ಬಹುಶಃ ನೀವು ಫಸ್ಟ್ ಹಾಕಿದ್ದು ಸ್ವೀಟ್ ಕರೆಕ್ಟ್ ಇತ್ತು, ಆಮೇಲೆ ಹಾಲು ಸೇರಿಸಿದ್ರಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿ ಆಯ್ತು. ಕಮ್ಮಿ ಆಯ್ತಾ? ಪರವಾಗಿಲ್ಲ ಸ್ವಲ್ಪ ಮೇಡಮ್. ಹಾಕ್ಬೋದಿತ್ತು. ಸ್ವೀಟ್ ಇನ್ನು ಆಡ್ ಮಾಡ್ಬೋದಲ್ಲ. ಓ ಎಸ್ ಮಾಡ್ಬೋದು. ಬಟ್ ಇದರಲ್ಲಿ ಅರ್ಧ ಪ್ರಶಂಸೆ ದಿಕ್ಸನ್ಗೆ. ಯಾಕೆ ಗೊತ್ತಾ? ಸೊ ನೀವು ಅದನ್ನ ಹಲ್ವಾ ತರ ಮಾಡಿದ್ರಿ, ಹೌದು. ಅವರದನ್ನ ಅಲ್ಲ, ಕೀರೆ ಅರ್ಧ ಅಲ್ಲ, ಮಾಡ್ಕೊಟ್ರು. 70% ನನ್ಗೇನೆ, 30% ಮಾತ್ರ ಅವರಿಗೆ. ಈಗ ಸ್ವಲ್ಪ ಹೊತ್ತು ಮಾತನಾಡ್ಲಿಕ್ಕೆ ಬಿಟ್ಟಿದ್ರೆ ಅದು ಊಟವೇ ಮಾಡ್ಬೇಕಿತ್ತು ಇಲ್ಲ, ನಾವು. ಅದು ಆಕ್ಚುಲಿ ನಮಗೂ ಗೊತ್ತಿತ್ತು ಅದು ಆ ರೀತಿ ಆದ್ರೆ ಮತ್ತೆ ಹಾಲು ಆಡ್ ಮಾಡ್ಬೇಕು ಅಂತ. ಓಹೋ ನೀವು ಬಾರದಿದ್ರೆ ನಾವು ಮಾಡ್ತಿದ್ವಿ ಆಕ್ಚುಲಿ. ನಾನ್ ಕೊಟ್ಟ ಆ ಥಿಯರಿ ಕ್ಲಾಸಸ್ ಅಲ್ಲಿ ಅದು ಇರ್ಲಿಲ್ಲ, ನಾನ್ ಹೋದದ್ರಿಂದ ಅದು ಗೊತ್ತಾಯ್ತು ಅಲ್ಲಿ. ಆಮೇಲೆ ಪರವಾಗಿಲ್ಲ ತಿನ್ನಿ. ಸ್ವೀಟು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ನಾವಿಷ್ಟೇ ಹಾಕಿದ್ದಿಲ್ಲ, ಅಂದ್ರೆ ಇನ್ನೂ ಚೆನ್ನಾಗಿ ಹಾಕ್ತಾ ಇದ್ವಿ. ಗೋಡಂಬಿ ಸ್ವಲ್ಪ ಕಪ್ಪಾಗಿದೆ. ಅದು ನೀವು ಮಾಡಿದ್ದಾಯ್ತಾ? ಅಯ್ಯೋ ನೋಡಿ, ಅವರವರೇ ದೂರ ಕೊಡೋದು. ಬಟ್ ಎನಿವೇಸ್, ಸೆಲೆಬ್ರೇಷನ್ ಟೈಮ್ ಏನೇ ಇರಲಿ, ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆಗ್ತಾ ಹೋದ್ರೆ ಅದನ್ನ ನಾವು ಕರೆಕ್ಷನ್ ಮಾಡ್ಕೊಳ್ತಾ ಹೋದ್ರೇನೆ ಸಕ್ಸಸ್ಗೆ ಮುಂದಿನ ಹಾದಿ ಸುಗಮವಾಗುತ್ತೆ. ಎಕ್ಸಾಕ್ಟ್ಲಿ. ಹಾಗಾಗಿ ಸೊ 2 ಮಿನಿಟ್ಸ್ ನೂಡಲ್ಸ್ ಇಂದ ಈ ಒಂದು ಖೀರ್ಗೆ ಬಂದಿದ್ದೀರಿ. ಇದು ಕೂಡ ನೂಡಲ್ಲೇ ಒಂದು ಲೆಕ್ಕದಲ್ಲಿ, ಪರವಾಗಿಲ್ಲ. ಬಟ್ ಆಲ್ ಕ್ರೆಡಿಟ್ಸ್ ಟು ನನ್ಗೆ ಅಲ್ವಾ? ಸೊ ಏನಿದ್ರು ಕ್ರೆಡಿಟ್ಸ್. ಆಕ್ಚುಲಿ 3 ಜನ ಕೂಡ ತುಂಬಾ ಚೆನ್ನಾಗಿ ಮಾಡಿದಿರಿ. ಅದರಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕಿದ್ರಿಂದ ಇನ್ನೂ ಚೆನ್ನಾಗಿ. ಬಟ್ 1500 ಎಪಿಸೋಡ್ ಖುಷಿ ಆಯ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಿಮಗೆ, ನಮ್ಮ ಟಿವಿಗೆ, ನಮ್ಮ ವೀಕ್ಷಕರಿಗೆ, ನಮ್ಮ ಸ್ಪಾನ್ಸರ್ಸಿಗೆ. ಯಾಕಂತ ಹೇಳಿದ್ರೆ ನಮ್ಮ ಅಡುಗೆಯ ಜೊತೆ ನಮ್ಮೊಂದು ಬೆಳವಣಿಗೆ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಯಾಕೆಂತ ಹೇಳಿದ್ರೆ ಆಗಲೇ ಹೇಳಿದ ಪ್ರಕಾರ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಅದರಲ್ಲೂ ಕೂಡ ನೀವು ಒಳ್ಳೆ ರೀತಿಯಲ್ಲಿ ಆ್ಯಂಕರಿಂಗ್ ಮಾಡೋದ್ರಿಂದ ಪ್ರೋಗ್ರಾಮ್ ಇನ್ನಷ್ಟು ಚೆನ್ನಾಗಾಗುತ್ತೆ. ಸೊ ಬರೀ ಎಲ್ಲವೂ ಕೂಡ ಒಬ್ಬರೇ ತೊಗೊಳಕ್ಕಾಗಲ್ಲ. ನೀವು ನಿಮ್ಮ ಟೈಮನ್ನು ಹಾಕ್ತೀರಿ, ನಿಮ್ಮ ಎಫರ್ಟ್ ಹಾಕ್ತೀರಿ. ಸೊ ಆ ಪ್ರೆಸೆಂಟೇಷನ್ ಇನ್ನೂ ಚೆನ್ನಾಗಿ ಬರಲಿ ಅಂತ ನೀವು ಪ್ರಿಪೇರ್ ಆಗಿ ಬರಬೇಕು. ಸೊ ಹಾಗೆ ಬಂದು ನಿಂತರೆ ಪ್ರೋಗ್ರಾಮ್ ಆಗೋದಿಲ್ಲ. ಆ್ಯಂಕರ್ ಆ ಒಂದು ಜಾಗದಲ್ಲಿ ನಿಂತು ಕರೆಕ್ಟಾಗಿ ಸುಸೂತ್ರವಾಗಿ ಆ ಪ್ರೋಗ್ರಾಮ್ ಒಂದನ್ನು ತಗೊಂಡು ಹೋಗ್ತಾ ಇದ್ರೇ ಆ ಪ್ರೋಗ್ರಾಮ್ ಚೆನ್ನಾಗಿ ಬರುತ್ತೆ. ಸೊ ನೀವು ನಿಮ್ಮ ಬಂದಂಥ ಗೆಸ್ಟ್ ಜೊತೆಗೆ ನೀವು ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತೀರಿ ಅದು ಕೂಡ ಅವಲಂಬಿಸುತ್ತೆ. ಯಾಕೆಂತ ಹೇಳಿದ್ರೆ ನೀವು ಇಂಟ್ರಾಕ್ಷನ್ ಕರೆಕ್ಟಾಗಿ ಮಾಡದಿದ್ರೆ ಅದು ಕೂಡ ಸರಿಯಾಗಿ ಹೋಗೋದಿಲ್ಲ ಅಲ್ವಾ? ಹಾಗೆ. ಸೊ ಥ್ಯಾಂಕ್ಸ್ ಟು ಯು ಆಲ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಎಸ್, ಏನೋ ಹೇಳ್ತಾ ಇದ್ರಿ? ಎಸ್ ಮ್ಯಾಮ್, ನಾನೊಂದಂತೂ ಹೇಳಬೇಕು. ಆ್ಯಂಕರಿಂಗ್ ಅಂದರೆ ನೀವು ಯಾವಾಗಲೂ ಹೇಳ್ತಿರ್ತೀರಾ ಸುತ್ತಮುತ್ತ ಏನಾಗುತ್ತೆ ನೋಡ್ತಾ ಇರಬೇಕು, ಮ್ಯಾನೇಜ್ ಮಾಡಬೇಕು ಅಂತ. ಸೊ ಅದಂತೂ ತುಂಬಾ ಕಲ್ತಿದ್ದೀನಿ ನಮ್ಮ ಸವಿರುಚಿಯಿಂದ, ಎಸ್ಪೆಷಲಿ ವಿತ್ ಯೋರ್ ಟ್ರೈನಿಂಗ್. ಅದಂತೂ ತುಂಬಾ ಕಲ್ತಿದ್ದೀನಿ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ಸೊ ನಿಮಗೆ ಮಾತ್ರ ಅಲ್ಲ, ಬಿಹೈಂಡ್ ದಿ ಕ್ಯಾಮ್ರಾ, ಸೊ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಟೀಮ್, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಹಾಗೆಯೇ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ, ಹಾಗೆ ನಮ್ಮ ಸ್ಪಾನ್ಸರ್ಸ್ಗೆ. ಸೊ ನಾವೊಂದು ಡಾನ್ಸಲ್ಲಿ ಹೀಗೆ ಮಾಡಿ ನಮಸ್ಕಾರ ಮಾಡೋದಿದೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಸೆಲೆಬ್ರೇಷನ್ ಆಯಿತು, ಸ್ವೀಟ್ ಆಯಿತು, ಸೆಲ್ಫಿ ಟೈಮ್. ಎಸ್, ಇವರತ್ತು ಸೆಲ್ಫಿ ತಗೊಳ್ಳೋದ್ರಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಸೆಲ್ಫಿ ತೆಗಿತಾ ಇರ್ತೇನೆ. ಎಸ್, ತೆಗೆಯುವ ಮೇಡಮ್. ಸೆಲ್ಫಿ ಟೈಮ್.
ಏನಿದೆ 1,500 ಎಪಿಸೋಡ್ಗಳ ಸಂಭ್ರಮ ಇದೇ ತರ ಮುಂದುವರಿತಾ ಇರುತ್ತೆ. ಸೊ ಇದಕ್ಕೆ ಸಹಕರಿಸಿದಂತ ಎಲ್ರಿಗೂ ಧನ್ಯವಾದ ಹೇಳ್ತಾ, ನಿಮ್ಮ ಸಹಕಾರ ಇದೇ ತರ ಇರ್ಲಿ ಅಂತ ಹೇಳ್ತಾ, ಈ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿ ತನಕ ಆರೋಗ್ಯವಾಗಿರಿ, ಖುಷಿಯಾಗಿರಿ, ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.